ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರುರ್ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಅವಧೂತಂ ಪರಿಜನಸಹಿತಂ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕಳೆದ ವಾರದಲ್ಲಿ ಏನೆಲ್ಲ ನಾವು ಚರ್ಚೆ ಮಾಡಿದ್ದೇವೆ ಅಂತ ಹೇಳಿ ಯಾರಾದ್ರೂ ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಕೈ ಮೇಲೆತ್ತಿ ಯಾರಿಗಾದ್ರೂ ಹೇಳಲಿಕ್ಕೆ ಸಾಧ್ಯವಾಗದಾದ್ರೆ. ಯಾರಿಗಾದ್ರೂ ಸಾಧ್ಯ ಇದೆಯಾ? ತಪ್ಪಾದ್ರೂ ಪರವಾಗಿಲ್ಲ. ಕೈ ಮೇಲೆತ್ತಿ ಯಾರಿಗಾದ್ರೂ ಕೆಲವೊಂದು ವಿಷಯಗಳನ್ನಾದ್ರೂ ಹೇಳ್ಬೋದು. ಶುಭ ಮಾತಾಜಿ, ಹರೇ ಕೃಷ್ಣ. ಸಂತೋಷದ 3 ವಿಧಗಳ ಬಗ್ಗೆ ಲಾಸ್ಟ್ ವೀಕ್ ಅಲ್ಲಿ ಪ್ರಭುಜಿ ಹೇಳಿದ್ರು. ಪ್ರಭುಜಿ, ಓಕೆ, ಸಂತೋಷದಲ್ಲಿ 3 ವಿಧಗಳಿವೆ. ಭೌತಿಕ ಸಂತೋಷ, ಮತ್ತೆ ಬ್ರಹ್ಮನೊಂದಿಗೆ ತನ್ನನ್ನು ಗುರುತುಗೊಳಿಸಿಕೊಳ್ಳಿದ್ದು, ಮತ್ತೆ ಭಗವಂತನ ಸೇವೆಯಿಂದ ಆಗುವ ಸಂತೋಷದ ಬಗ್ಗೆ ತಿಳಿಸಿಕೊಟ್ರು. ಎಸ್, ಕರೆಕ್ಟ್ ಮಾತಾಜಿ. ಭೀಮರಾವ್ ಪ್ರಭು, ಇನ್ನೇನಾದ್ರೂ ವಿಷಯ ಇದ್ರೆ ಹೇಳ್ತೀರಾ? ಅದು ಹೇಳಿದ್ದಂದ್ರೆ 14ರಿಂದ 15ರಲ್ಲಿ ಇದನ್ನು ಸಾಧಕರು, ಸಂಗತ ಮತ್ತು ಸೇವೆಗೆ ಬದಲು ಹೇಳಿದ್ದಾರೆ. ಏನ್ ಪ್ರಭು? ಸಾಧಕ, ಸಂಘ ಮತ್ತು ಸೇವೆ ಅಂದ್ರೆ ಏನು? ಮತ್ತೆ ಇವರ ಇದನ್ನ ಮಾಡುವ ಜ್ಞಾನ ಮಾಡುವ 3 ಸಾಧಕರು ಬೇಕಾಗ್ತಾರೆ, ಸಂಗತಿಗಳು ಬೇಕಾಗ್ತಾರೆ ಮತ್ತು ಇದು ಬೇಕಾಗುತ್ತೆ. ಸರಿ, ಈ ಭಕ್ತಿ, ಶುದ್ಧ ಭಕ್ತಿ, ಧನ್ಯವಾದಗಳು ಪ್ರಭು. ಶುದ್ಧ ಭಕ್ತಿಯ 6 ಲಕ್ಷಣಗಳು ಯಾವುದೆಲ್ಲ ಅಂತ ಹೇಳಿ ಯಾರು ಹೇಳ್ಬೋದಾ? 6 ಲಕ್ಷಣಗಳಿವೆ ಶುದ್ಧ ಭಕ್ತಿಗೆ, ಪ್ಯೂರ್ ಡಿವೋಷನಲ್ ಸರ್ವಿಸ್. ಎಲ್ಲವನ್ನೂ ಹೇಳದೇ ಇದ್ರು ಕೆಲವೊಂದೇನಾದ್ರೂ ಹೇಳಲಿಕ್ಕೆ ಪ್ರಯತ್ನ ಮಾಡಬಹುದು. ಶುದ್ಧ ಭಕ್ತಿಯ 6 ಲಕ್ಷಣಗಳು. ಹರೇ ಕೃಷ್ಣ ಪ್ರಭುಜಿ. ಶುದ್ಧ ಭಕ್ತಿ ಸೇವೆ ಎಲ್ಲ ಐಹಿಕ ಕ್ಲೇಶಗಳಿಂದ ತಕ್ಷಣನೇ ಪರಿಹಾರ ಸಿಗುತ್ತೆ ಅನ್ನೋದು. ಆಮೇಲೆ ಶುದ್ಧ ಭಕ್ತಿ ಸೇವನೆ ಸಾಧನೆ ಮಾಡೋದು ಕಷ್ಟಕರ, ಆದ್ರೆ ಅದನ್ನ ಅಭ್ಯಾಸದಿಂದ ಅದನ್ನ ಮಾಡ್ಬೋದು. ಆಮೇಲೆ ಶುದ್ಧ ಸೇವೆ ಮಾಡೋದ್ರಿಂದ ಒಳ್ಳೆ ಶುಭಗಳಿಗೆ ಪ್ರಾರಂಭ ಆಗುತ್ತೆ ಭಕ್ತನಿಗೆ ಅನ್ನೋದು. ಆಮೇಲೆ ಒಂದು ಹೈಯರ್ ಲೆವೆಲ್ ಹ್ಯಾಪಿನೆಸ್ ಅನ್ನು ಹೇಳ್ತಾರಲ್ಲ, ಆ ತರ ಅದಕ್ಕೆ ಹೋಗುವಂತ ಅವಕಾಶಗಳು ಜಾಸ್ತಿ ಶುದ್ಧ ಭಕ್ತಿ ಸೇವೆ ಮಾಡೋದ್ರಿಂದ. ಆಮೇಲೆ ಕೃಷ್ಣನನ್ನ ಒಲಿಸಿಕೊಳ್ಳಲು ಶುದ್ಧ ಭಕ್ತಿ ಸೇವೆ ಅದೇ ಒಂದು ಉತ್ತಮವಾದಂತಹ ಅದ್ಭುತವಾದಂತಹ ಮಾರ್ಗ. ಮತ್ತೆ ಇದು
ಕೃಷ್ಣನನ್ನು ಕೂಡ ಆಕರ್ಷಿಸುವಂತ ಶಕ್ತಿ ಶುದ್ಧ ಭಕ್ತಿ ಸೇವೆಗಿದೆ. ಮತ್ತೆ ಮುಕ್ತಿಗಿಂತಲೂ ಕೃಷ್ಣನ ಭಕ್ತಿ ಸೇವೆನೆ ಭಕ್ತನಿಗೆ ತುಂಬಾ ಇಷ್ಟ ಆಗುವಂತದ್ದು ಅಂತ. ಮೋಕ್ಷ ಲಘುತಾಕ್. ಹೌದು, ಈ ರೀತಿ ಎಷ್ಟು 6 ಆಯ್ತಾ ಮಾತಾಜಿ? 6 ವಿಷಯಗಳನ್ನು 6 ಪ್ರಭುಜಿ. ಎಲ್ಲರಲ್ಲೂ ಈ ಪುಸ್ತಕ ಇದೆಯಲ್ವಾ, ಭಕ್ತಿ ರಸಾಮೃತ ಸಿಂಧು ಇದು ಕನ್ನಡದಲ್ಲಿ? ಪುಸ್ತಕ ಇದ್ದವರು ಪುಸ್ತಕವರನ್ನು ತೆರೀರಿ, ಯಾಕಂದ್ರೆ ಇದರಲ್ಲಿ ನಿಮಗೆ ಯಾವ್ದು ಎಲ್ಲೆಲ್ಲಿದೆ ಅಂತ ಹೇಳಿ ಗೊತ್ತಾದ್ರೆ ಉತ್ತಮ, ನಿಮಗೆ ಕೂಡ ಓದಬಹುದು. ಇದರಲ್ಲಿ ಈಗ ನಾವು ಪೀಠಿಕೆಯನ್ನ ಮುಗಿಸಿದ್ದೇವೆ ಈಗಾಗಲೇ. ಭಕ್ತಿಯ ಮೊದಲನೇ ಅಧ್ಯಾಯ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳು, ಪುಟ ಸಂಖ್ಯೆ 3ರಲ್ಲಿ. ಈಗ ಮಾತಾಜಿ ಅವರು ಹೇಳಿದಂತಹ ವಿಷಯಗಳು ಪುಟ ಸಂಖ್ಯೆ 3ರಲ್ಲಿ ಇದೆ. ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳು. ಯಾರ ಹತ್ರ ಎಲ್ಲ ಪುಸ್ತಕ ಇದೆ ಅವರೆಲ್ಲ ಪುಸ್ತಕವನ್ನು ತೆರೀಬಹುದು. ಅದರಲ್ಲಿ 6 ವಿಷಯಗಳನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಶ್ಲೋಕಗಳನ್ನ ಅಥವಾ ಸಂಸ್ಕೃತದಲ್ಲಿ ಅದರ ವಿಷಯವನ್ನು ಕೇಳಿದ್ದೇವೆ. ಕ್ಲೇಶಾಗ್ನಿ ಶುಭದ ಮೋಕ್ಷ ಲಘುತಾಕೃತ್ ಸುದುರ್ಲಭ ಸಾಂದ್ರಾನಂದ ವಿಶೇಷಾತ್ಮ ಶ್ರೀಕೃಷ್ಣ ಆಕರ್ಷಿಣಿ. ಇದು 6 ಲಕ್ಷಣಗಳು, ಶುದ್ಧ ಭಕ್ತಿಯ 6 ಲಕ್ಷಣಗಳು. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನ ನಾವು ಇವತ್ತು ಕಲೀಲಿಕ್ಕಿದ್ದೇವೆ. ಇನ್ನೊಂದು ಪ್ರಶ್ನೆ ನನಗೆ ಎಲ್ಲರ ಕೈ ಕೆಳಗೆ ಮಾಡ್ತೇನೆ ಒಂದು ಸಲ. ನಮ್ಮ ಪಾಪಗಳಲ್ಲಿ ಎಷ್ಟು ವಿಧಗಳಿವೆ, ಅಥವಾ ಪಾಪವನ್ನ ಯಾವ ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ? ನಮ್ಮ ಕ್ಲೇಶಾಗ್ನಿ ಅಂತ ಹೇಳಿದ್ರೆ ಎಲ್ಲಾ ಕ್ಲೇಶಗಳ ನಾಶ. ಹಾಗಾದ್ರೆ ಕ್ಲೇಶಗಳು ಯಾಕೆ ಬರ್ತವೆ? ಪಾಪ ಮಾಡುವುದರಿಂದ ಕ್ಲೇಶಗಳು ಬರ್ತವೆ, ಕಷ್ಟಗಳು ಬರ್ತವೆ. ಹಾಗಾದ್ರೆ ಆ ಪಾಪದಲ್ಲಿ ಯಾವುದೆಲ್ಲ ವಿಧಗಳಿವೆ ಅನ್ನೋದನ್ನ ಯಾರಾದ್ರೂ ಹೇಳ್ಬೋದಾ? ಆಶಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪಾಪದಲ್ಲಿ 4 ವಿಧ: ಅಪ್ರಾರಬ್ಧ, ಕೂಟಂ, ಬೀಜಂ, ಪ್ರಾರಬ್ಧ. ಓಕೆ, ಅಪ್ರಾರಬ್ಧ ಅಂದ್ರೆ ಏನು ಮಾತಾಜಿ ಹೇಳ್ಬೋದಾ? ಇದು ಅಂದ್ರೆ ಸಣ್ಣದ್ರಲ್ಲಿ ಇರ್ತಕ್ಕಂಥದ್ದು ಪ್ರಭುಜಿ. ಇನ್ನ ಬೀಜ ಅಂತ ಹೇಳ್ಬೋದು ಅದನ್ನ. ಅಂದ್ರೆ ಆಗಷ್ಟೇ ಘಟಿಸಿರೋದು, ಅದು ಮುಂದೆ ನಮ್ಗೆ ಅದ್ರ ಫಲ ನಮಗೆ ಸಿಗ್ತದೆ ಪ್ರಭುಜಿ. ಇನ್ನು ಕೂಡ ಹಿಂದೆ ತಯಾರಾಗಿಲ್ಲ. ಹಾ ಎಸ್ ಪ್ರಭುಜಿ. ಹಿಂದಿನ ಜನ್ಮ. ಸರಿ, ಪ್ರಾರಬ್ಧ ಕರ್ಮ ಅಂತ ಹೇಳಿದ್ರೆ ಅದೇ ಈಗ ಅಟ್ ಪ್ರೆಸೆಂಟ್ ಅಲ್ಲಿ ನಾವೇನು ಗೊತ್ತಿಲ್ಲದೆ ಮಾಡ್ತೀವೋ ಅಥವಾ ಗೊತ್ತಿದ್ದು ಮಾಡ್ತೀವೋ ಅದು ಅದರ ಫಲ ಪ್ರಭು. ಸರಿ ಮಾತಿದೆ, ಧನ್ಯವಾದಗಳು. ಭಕ್ತಿ ಸೇವೆ ಅನ್ನುವಂತಹದ್ದು ಈ 4 ವಿಧದ ಪಾಪಗಳನ್ನು ಕೂಡ ನಾಶ ಮಾಡ್ತದೆ. ಇದೆಲ್ಲವನ್ನು ಕೂಡ ಇದು ತುಂಬಾ ಮುಖ್ಯವಾದಂತಹ ವಿಷಯ. ಆದ್ರಿಂದ ನಾನು ಮತ್ತೆ ಇನ್ನೊಂದು ಸಲ ತಮಗೆ ಹೇಳ್ತಾ ಇದ್ದೇನೆ. ಅಪ್ರಾರಬ್ಧ, ಕೂಟಂ, ಬೀಜಂ, ಪ್ರಾರಬ್ಧ ಅಂತ ಹೇಳಿ 4 ವಿಧದ ಪಾಪಗಳಿವೆ. ಈ 4 ವಿಧದ ಪಾಪಗಳನ್ನ ನಾಶ ಮಾಡ್ಲಿಕ್ಕೆ ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ. ಬೇರೆ ವಿಧಾನಗಳಿಂದ 4 ವಿಷಯಗಳನ್ನ ನಾಶ ಮಾಡ್ಲಿಕ್ಕೆ ಆಗುವುದಿಲ್ಲ. ಪ್ರಾರಬ್ಧ ಕರ್ಮವನ್ನ ನಾಶ ಮಾಡಬಹುದು, ಅಥವಾ ಈಗ ನಾನು ಏನು ಕಷ್ಟಪಡ್ತಾ ಇದ್ದೇನೆ ಅದಕ್ಕೊಂದು ಪರಿಹಾರವನ್ನು ಕೊಡಬಹುದು. ಆದ್ರೆ ನಾನು ಮುಂದಕ್ಕೆ ಬರುವಂತಹ ಕಷ್ಟಗಳನ್ನೆಲ್ಲ ನಾಶ ಮಾಡಲಿಕ್ಕೆ ಈ ಒಂದು ಬೇರೆ ವಿಷಯಗಳಿಗೆ, ಅಥವಾ ದೇವತೆಗಳ ಆರಾಧನೆ ಇರಬಹುದು, ಅಥವಾ ಕರ್ಮಕಾಂಡ ಪ್ರಕ್ರಿಯೆ ಇರಬಹುದು, ಇವುಗಳಿಗೆ ಆ ಒಂದು ಶಕ್ತಿ ಇರೋದಿಲ್ಲ. ಇದೆಲ್ಲವನ್ನು ಕೂಡ ನಾವು ಬಹಳ ವಿವರವಾಗಿ ನೋಡಿದ್ದೇವೆ. ಈಗ ಭಕ್ತಿ ಇದು 4 ರೀತಿಯಾದಂತಹ ಸುಖವನ್ನ ನಮಗೆ ಕೊಡ್ತದೆ. ಇದನ್ನು ನಾವು ಶೇರ್ ಮಾಡಿ ನೋಡುವ. ಈಗ ಹಿಂದಿನ ವಿಷಯಗಳಿಗೆ ಹೋಗುದಾದ್ರೆ ಇಲ್ಲಿಂದ ನಾವು ಇವತ್ತು ಶುರು ಮಾಡ್ಲಿಕ್ಕಿರುವಂಥದ್ದು ನಾವು ಮೊನ್ನೆಯ ವಿಷಯಗಳನ್ನ ನೋಡುವುದಾದ್ರೆ 4 ರೀತಿಯಾದಂತಹ ಶುಭತ್ವವನ್ನ ಆ ಒಂದು ಭಕ್ತಿ ನಮಗೆ ಕೊಡ್ತದೆ. ಇದನ್ನ ಜಗತ್ ಪ್ರೀಣನಂ ಅಂದ್ರೆ ಎಲ್ಲರಿಗೂ ಕೂಡ ಆ ಒಂದು ಭಕ್ತಿ ಒಳ್ಳೆಯದನ್ನ ಮಾಡ್ತದೆ. ಜಗತಾಂ ಅನುರಕ್ಷತ ಪ್ರತಿಯೊಬ್ಬರನ್ನು ಕೂಡ ಆಕರ್ಷಿಸ್ತದೆ.
ಷಡ್ಗುಣಾದಿ ಪ್ರದತ್ವಂ, ಎಲ್ಲರಿಗೂ ಕೂಡ ಒಳ್ಳೆಯ ಗುಣಗಳನ್ನ ಉತ್ತಮ ಗುಣಗಳನ್ನ ಅದು ಕೊಡ್ತದೆ. ಎಲ್ಲರಿಗೂ ಕಲ್ಯಾಣಕರವಾದಂತಹ ಕಾರ್ಯವನ್ನ ಮಾಡ್ತದೆ. ಈಗ ಭಕ್ತಿ ಮಾಡಿದ್ರೆ ಕೇವಲ ನಮಗೆ ಮಾತ್ರ ಅಲ್ಲ, ಇತರರಿಗೂ ಕೂಡ ಅದು ಒಳ್ಳೆಯದನ್ನ ಮಾಡ್ತದೆ. ಮತ್ತು ಎಲ್ಲರನ್ನು ಕೂಡ ಆಕರ್ಷಿಸುವಂತಹ ಶಕ್ತಿ ಆ ಒಂದು ಭಕ್ತಿಗೆ ಇದೆ. ಭಕ್ತರು ಎಲ್ಲರನ್ನು ಕೂಡ ಆಕರ್ಷಿಸ್ತಾರೆ. ಉತ್ತಮ ಗುಣಗಳನ್ನ ಉತ್ಪಾದಿಸ್ತದೆ. ಷಡ್ಗುಣಾದಿ ಪ್ರದತ್ವಂ ಅಂದ್ರೆ ನಮ್ಮಲ್ಲಿರುವಂತಹ ದುಷ್ಟ ಗುಣಗಳನ್ನೆಲ್ಲ ನಾಶ ಮಾಡುವಂತಹ ಶಕ್ತಿ ಭಕ್ತಿಗಿದೆ. ನಾವು ಭಕ್ತಿ ಮಾಡುವುದರಿಂದ ಏನಾಗ್ತದೆ, ನಮ್ಮೊಳಗಿರುವಂತಹ ದುಷ್ಟ ಗುಣಗಳು ಅಥವಾ ಕೆಟ್ಟತನ ಎಲ್ಲವೂ ಕೂಡ ತಾನಾಗಿಯೇ ನಾಶವಾಗ್ತದೆ. ಅದಕ್ಕೆ ಪ್ರತ್ಯೇಕವಾಗಿ ನಾವು ಶ್ರಮ ಪಡುವಂತಹ ಅಗತ್ಯ ಇರುವುದಿಲ್ಲ. ಕೊನೆಯದಾಗಿ ಸುಖಪ್ರದತ್ವಂ, ಆ ಒಂದು ಶ್ರೇಷ್ಠವಾದಂತಹ ಸಂತೋಷ ಅಥವಾ ಆಧ್ಯಾತ್ಮಿಕ ಆನಂದಾಂಬುಧಿ ವರ್ಧನಂ, ಅದನ್ನ ನಮಗೆ ಕೊಡ್ಲಿಕ್ಕೆ ಈ ಭಕ್ತಿಗೆ ಸಾಧ್ಯವಾಗ್ತದೆ. 3 ರೀತಿಯಾದಂತಹ ಸಂತೋಷ ಇದೆ ಅಂತ ಹೇಳಿ ನೀವು ಈಗಾಗಲೇ ಹೇಳಿದ್ದೀರಾ. ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಮೊದಲನೇದ್ದು ಭೌತಿಕವಾದಂತಹ ಆನಂದ. ಇಂದ್ರಿಯಗಳು ಇಂದ್ರಿಯ ವಿಷಯದ ಜೊತೆಗೆ ಸೇರುವುದರಿಂದ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳು ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇವುಗಳ ಜೊತೆಗೆ ಸೇರುವುದರಿಂದ ಉಂಟಾಗುವಂತಹ ಸಂತೋಷ. ನಂತರ ಬರುವಂತಹದ್ದು ಬ್ರಹ್ಮನ್ ಸಾಕ್ಷಾತ್ಕಾರದಿಂದ ಬರುವಂತಹ ಸಂತೋಷ ಅಥವಾ ಆನಂದ. ಅದು ಹೇಗೆ ಅಂತ ಹೇಳಿದ್ರೆ, ಬ್ರಹ್ಮಜ್ಯೋತಿಯಲ್ಲಿ ಜೀವಾತ್ಮನು ಒಂದಾಗುವುದರಿಂದ ಆಗುವಂತಹ ಸಂತೋಷ. ಇನ್ನು ಅದಕ್ಕಿಂತಲೂ ಉತ್ತಮವಾದಂತಹ ಸಂತೋಷ ಯಾವಾಗ ದೊರಕುತ್ತದೆ, ಭಗವಂತನ ಸೇವೆಯನ್ನ ಮಾಡುವುದರಿಂದ ನಮಗೆ ಆ ಒಂದು ಇನ್ನೂ ಶ್ರೇಷ್ಠವಾದಂತಹ ಸಂತೋಷವು ದೊರೆಯಲಿಕ್ಕೆ ಸಾಧ್ಯವಾಗ್ತದೆ. ಇದು ಸಂತೋಷದಲ್ಲಿ ಇರುವಂತಹ 3 ವಿಧಗಳು. ಈ ಎಲ್ಲಾ ರೀತಿಯಾದಂತಹ ಸಂತೋಷ ಈಗ ಏನು ಹೇಳಿದ್ದೇವೆ, ಇವುಗಳನ್ನೆಲ್ಲವನ್ನು ಕೂಡ ನಾವು ಭಕ್ತಿಯಿಂದ ಪಡೀಲಿಕ್ಕೆ ಸಾಧ್ಯ. ಆದ್ರೆ ಇದು 4 ವಿಧದ ಇಲ್ಲಿ ಹೇಳಿರುವಂತಹ 4 ವಿಧದ ಏನು ಸಂತೋಷ ಇದೆ, ಈ ಅತೀಂದ್ರಿಯ ಶಕ್ತಿಯಿಂದ ಬರುವಂತಹ ಸಂತೋಷ ಅಥವಾ ಮಿಸ್ಟಿಕ್ ಪವರ್. ನಾವು ಆಧ್ಯಾತ್ಮದಲ್ಲಿ ಪ್ರಗತಿಯನ್ನ ಸಾಧಿಸ್ತಾ ಇದ್ದ ಹಾಗೆ ಈ ಅಷ್ಟಾಂಗ ಯೋಗದಲ್ಲೆಲ್ಲ ನಾವು ನೋಡುವುದಾದ್ರೆ ಅವರಿಗೆ ಕೆಲವೊಂದು ಸಿದ್ಧಿಗಳು ದೊರೆಯುತ್ತವೆ. ಮತ್ತೆ ಭೌತಿಕವಾದಂತಹ ಇಂದ್ರಿಯ ತುಷ್ಟಿಯಿಂದ ಬರುವಂತಹ ಸಂತೋಷ ಅಥವಾ ಈ ಬ್ರಹ್ಮನ್ ಸಾಕ್ಷಾತ್ಕಾರದಿಂದ ಬರುವಂತಹ ಸಂತೋಷ, ಇದೆಲ್ಲವೂ ಕೂಡ ಅಶಾಶ್ವತವಾದದ್ದು, ತಾತ್ಕಾಲಿಕವಾದದ್ದು, ಅದರಿಂದ ಅದು ಕೆಳಮಟ್ಟದ್ದು. ಆದ್ರೆ ಯಾವುದನ್ನ ನಾವು ಭಕ್ತಿ ಸೇವೆಯಿಂದ ಪಡೆಯುತ್ತೇವೋ, ಯಾವ ಸಂತೋಷವನ್ನ ನಾವು ಭಕ್ತಿ ಸೇವೆಯಿಂದ ಪಡೆಯುತ್ತೇವೋ ಅದು ಶಾಶ್ವತವಾಗಿ ಉಳಿಯುವಂತಹ ಒಂದು ಸಂತೋಷವಾಗಿದೆ. ಇದನ್ನು ನಾವು ಇವತ್ತು ಇನ್ನು ಹೆಚ್ಚಿನ ವಿವರಣೆಗಳ ಜೊತೆಗೆ ನೋಡ್ಲಿಕ್ಕಿದ್ದೇವೆ. ಈಗ ಮೊದಲನೇದಾಗಿ ಯಾವುದೆಲ್ಲ ಈ ಒಂದು ಅತೀಂದ್ರಿಯ ಶಕ್ತಿಯಿಂದ ಬರುವಂತಹ ಸಂತೋಷ ಹೇಗೆ ಇರುತ್ತದೆ ಅಥವಾ ಅದರಿಂದ ಏನೆಲ್ಲ ದೊರೆಯುತ್ತದೆ ಅಂತ ಹೇಳೋದಾದ್ರೆ, ನೀವು ಇಲ್ಲಿ ಭಾವಾರ್ಥವನ್ನ ನೋಡ್ಬೋದು. ಶ್ರೀಲ ಪ್ರಭುಪಾದರ ಕೊಟ್ಟಿರುವಂತಹ ಭಾವಾರ್ಥ ಪುಟ ಸಂಖ್ಯೆ 4ರಿಂದ ಪ್ರಭುಪಾದರು ಈ ಕ್ಲೇಶಾಗ್ನಿ, ಶುಭದ, ಮೋಕ್ಷ ಲಘುತಾಕೃತಿ ಇದೆಲ್ಲವನ್ನು ಕೂಡ ಒಂದೊಂದಾಗಿ ಹೇಳ್ತಾ ಇದ್ದಾರೆ. ಐಹಿಕ ಕ್ಲೇಶಗಳ ಉಪಶಮನ, ಹಾಗೆ 6 ವಿಷಯಗಳನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯು ಸರ್ವಶುಭಕರ, ಆಮೇಲೆ ಕೃಷ್ಣ ಪ್ರಜ್ಞೆಯಲ್ಲಿ ಸುಖ. ಈಗ ಪುಟ ಸಂಖ್ಯೆ 11, ಯಾರಲ್ಲಿ ಪುಸ್ತಕ ಇದೆ ದಯವಿಟ್ಟು ಪುಸ್ತಕವನ್ನ ತೆರೆಯಿರಿ. ಪುಟ ಸಂಖ್ಯೆ 11ರಲ್ಲಿ ಇದೆಲ್ಲವನ್ನು ಕೂಡ ನಾನೀಗ ಹೇಳ್ತಾ ಇರುವಂತಹ ವಿಷಯಗಳನ್ನ ನೀವು ಕಾಣಬಹುದು. ಸುಖದ ಬೇರೆ ಬೇರೆ ಮೂಲಗಳನ್ನು ಶ್ರೀಲ ರೂಪ ಗೋಸ್ವಾಮಿಯವರು ವಿಶ್ಲೇಷಿಸಿದ್ದಾರೆ. ಮೊದಲನೆಯದು ಐಹಿಕ ಭೋಗವು ತರುವ ಸುಖ, ಪರಬ್ರಹ್ಮನ ಜೊತೆ ತನ್ನನ್ನು ಗುರುತಿಸಿಕೊಂಡಾಗ ವ್ಯಕ್ತಿಗೆ ಸಿಗುವ ಸುಖ, ಮತ್ತೆ ಕೃಷ್ಣ ಪ್ರಜ್ಞೆಯು ನೀಡುವಂತಹ ಸುಖ. ಈ ಮೊದಲನೆಯ ಸುಖ ಅಥವಾ ಇದನ್ನ ಒಟ್ಟಿಗೆ ಅಂತ ಹೇಳ್ಬೋದು, ಅತೀಂದ್ರಿಯ ಶಕ್ತಿಯಿಂದ ದೊರೆಯುವಂತಹ ಸುಖವು ಭೌತಿಕ ಸುಖವೇ ಆಗಿರ್ತದೆ. ಅದರಿಂದ ಭೌತಿಕವಾದಂತಹ ಸಿದ್ಧಿ, ಈ ಸಿದ್ಧಿಗಳೆಲ್ಲ ಸಿಗುವುದರಿಂದ ನಮಗೆ ದೊರೆಯುವಂತಹ ಸಂತೋಷ ಅದು ಕೂಡ ಭೌತಿಕವಾದಂಥದ್ದೇ ಆಗಿರ್ತದೆ. ಅಣಿಮಾ ಸಿದ್ಧಿ ಅಂತ ಹೇಳ್ತಾರೆ. ಅಣಿಮಾ ಅಂತ ಹೇಳಿದ್ರೆ ನಮ್ಮ ಶರೀರವನ್ನ ಬಹಳ ಸಣ್ಣದಾಗಿ ಮಾಡುವಂತಹದ್ದು, ಅಥವಾ ಮಹಿಮಾ ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧವಾದದ್ದು, ತುಂಬಾ ದೊಡ್ಡದಾದಂತಹ ಆಕಾರವನ್ನ ಪಡೆಯುವಂತಹದ್ದು. ಲಘಿಮಾ ಅಂತ ಹೇಳಿದ್ರೆ ಗಾಳಿಗಿಂತಲೂ ಹಗುರವಾಗುವಂಥದ್ದು, ಅಂದ್ರೆ ಗಾಳಿಯಲ್ಲಿ ತೇಲಿಕೊಂಡು ಹೋಗಬಹುದು. ಪ್ರಾಪ್ತಿ, ಏನನ್ನು ಬೇಕಾದ್ರೂ ಪಡೆಯುವಂತಹ ಶಕ್ತಿ ಆ ಒಂದು ಇಂದ್ರಿಯ ಭೋಗಕ್ಕಾಗಿ. ಹಾಗೆ ಪ್ರಾಕಾಮ್ಯ, ಪ್ರಪಂಚ 3 ಲೋಕದಲ್ಲಿರುವಂತಹ ಏನನ್ನು ಕೂಡ ತಾನು ಪಡೆಯುವಂತಹ ಶಕ್ತಿ. ಈಶಿತ,
ಇನ್ನೊಬ್ಬರ ಮೇಲೆ ತನ್ನ ಶಕ್ತಿಯನ್ನ ಪ್ರಭಾವವನ್ನ ಬೀರುವಂತಹ ಅಥವಾ ಸೃಷ್ಟಿ ಮತ್ತೆ ನಾಶವನ್ನ ಮಾಡುವಂತಹ ಶಕ್ತಿ. ಆಮೇಲೆ ಇನ್ನೊಬ್ಬರನ್ನ ತನ್ನ ಒಂದು ಪ್ರಭಾವದ ಒಳಗೆ ತೆಗೆದುಕೊಳ್ಳುವಂತಹ ಶಕ್ತಿ, ವಶಿತ ಅಂತ ಹೇಳ್ತಾರೆ. ಆಮೇಲೆ ಕಾಮವಶಿತ, ತಾನು ಬೇರೆ ಬೇರೆ ರೂಪಗಳನ್ನ ಪಡೆಯುವಂತಹ ಶಕ್ತಿ. ಇದೆಲ್ಲವೂ ಕೂಡ ಅಷ್ಟಸಿದ್ಧಿಗಳು ಅಂತ ಕರೀತಾರೆ. ಇದು ಕೂಡ ಭೌತಿಕವಾದಂತಹ ಸಿದ್ಧಿಗಳು. ಈ ಸಿದ್ಧಿಗಳು ಭೌತಿಕವಾದಂತಹ ಆನಂದವನ್ನ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ, ಆದ್ರೆ ಅದು ಶಾಶ್ವತವಾದಂತಹ ಆನಂದ ಆಗಿರುವುದಿಲ್ಲ. ಇನ್ನು 10 ಅತೀಂದ್ರಿಯ ಶಕ್ತಿಗಳು ಅಂತ ಹೇಳಿ ಇವೆ, ಅಥವಾ ಅತೀಂದ್ರಿಯ ಸಿದ್ಧಿಗಳು. ಅದನ್ನ ಈ ಹಸಿವು, ಬಾಯಾರಿಕೆ, ದುಃಖಗಳು ಇವುಗಳಿಂದ ನಾವು ಮುಕ್ತರಾಗಿರಬಹುದು, ಅಥವಾ ದೂರದಿಂದ ಬರುವಂತಹ ಶಬ್ದವನ್ನ ಕೇಳುವಂತಹ ಶಕ್ತಿ, ತುಂಬಾ ದೂರದಿಂದ ಅಥವಾ ತುಂಬಾ ದೂರದಲ್ಲಿರುವಂತಹ ವಸ್ತುಗಳನ್ನ ನೋಡುವಂತಹ ಶಕ್ತಿ. ಯೋಗಿಗಳು ಯಾರೆಲ್ಲ ಯೋಗ ಸಿದ್ಧಿಯನ್ನ ಪಡೆದಿದ್ದಾರೋ ಅವರಿಗೆ ಈ ಶಕ್ತಿಗಳು ಇರ್ತವೆ. ತಮ್ಮ ಶರೀರವನ್ನ ಒಂದು ಮನಸ್ಸಿನ ವೇಗದಲ್ಲಿ ಚಲಿಸುವಂತಹ ಶಕ್ತಿ, ಮನೋಜವ. ಯೋಗಿಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬಹಳ ವೇಗವಾಗಿ ಹೋಗ್ತಾರೆ. ಕಾಮರೂಪ, ಟು ಬಿ ಏಬಲ್ ಟು ಟೇಕ್ ಎನಿ ಫಾರ್ಮ್ ಅಕಾರ್ಡಿಂಗ್ ಟು ಒನ್ಸ್ ವಿಶಸ್, ನನಗೆ ಬೇಕಾದಂತಹ ರೂಪವನ್ನ ಪಡೆಯುವಂತಹದ್ದು. ಪರಕಾಯ ಪ್ರವೇಶ, ಇನ್ನೊಬ್ಬರ ಶರೀರವನ್ನ ಪ್ರವೇಶಿಸುವಂತಹದ್ದು. ಅಥವಾ ಸ್ವಚ್ಛಂದ ಮೃತ್ಯು, ತನಗೆ ಬೇಕಾದಾಗ ತಾನು ಶರೀರವನ್ನ ತ್ಯಾಗ ಮಾಡಿ ತನ್ನ ಮುಂದಿನ ಪ್ರಯಾಣಕ್ಕೆ ಹೋಗುವಂತಹದ್ದು. ಅಥವಾ ದೇಶ ಕ್ರೀಡಾ ದರ್ಶನ, ಈ ದೇವಕ್ರೀಡಾ, ಕ್ಷಮಿಸಿ, ಈ ದೇವತೆಗಳು ನಡೆಸುವಂತಹ ಕಾರ್ಯಗಳು ಅಥವಾ ಅವರ ಆಟಗಳು, ಇವುಗಳನ್ನೆಲ್ಲ ನೋಡುವಂತಹ ಶಕ್ತಿ. ಸಂಕಲ್ಪ ಪದಾರ್ಥ ಪ್ರಾಪ್ತಿ, ಅಂದ್ರೆ ತನಗೆ ಏನು ದೊರಕಬೇಕೋ ಅದನ್ನ ತಾನು ದೊರಕಿಸಿಕೊಳ್ಳುವಂತಹ ಶಕ್ತಿ. ಹಾಗೆ ಅಪ್ರತಿಹತ ಆದೇಶ, ಟು ಪೊಸೆಸ್ such powers that one's commands cannot be disobeyed by anybody. ಎಲ್ಲರನ್ನು ಕೂಡ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ತಾನು ಎಲ್ಲರನ್ನೂ ನಿಯಂತ್ರಿಸುವಂತಹ ಶಕ್ತಿ. ಹೀಗೆ ಅನೇಕ ರೀತಿಯಾದಂತಹ ಸಿದ್ಧಿಗಳು ಈ ಯಾರೆಲ್ಲ ಯೋಗವನ್ನ ಅಭ್ಯಾಸ ಮಾಡ್ತಾರೋ ಅವರಿಗೆ ದೊರೆಯುತ್ತದೆ. ಇದೆಲ್ಲವೂ ಕೂಡ ಹೆಚ್ಚಿನ ಒಂದು ಮಾಹಿತಿಗಾಗಿ ಕೊಡಲಾಗಿದೆ, ಇದರ ಬಗ್ಗೆ ಹೆಚ್ಚಿನ ಅಧ್ಯಯನದ ಅಗತ್ಯ ಇಲ್ಲ. ಹೀಗೆ ಭೂತ, ವರ್ತಮಾನ, ಭವಿಷ್ಯ ಇವುಗಳನ್ನೆಲ್ಲ ನೋಡುವಂತಹ, ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ, ಅಥವಾ ಈ ತುಂಬಾ ಬಿಸಿ ಅಥವಾ ತುಂಬಾ ಚಳಿ ಇರುವಂತಹ ಒಂದು ಸನ್ನಿವೇಶವನ್ನ ಸಹಿಸಿಕೊಳ್ಳುವಂತಹ ಶಕ್ತಿ, ಮನಸ್ಸು, ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತಹ, ಅಥವಾ ಮೈಂಡ್ ರೀಡಿಂಗ್ ಅಂತ ಹೇಳ್ತೇವೆ, ಆ ರೀತಿಯಾಗಿ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ. ಬೆಂಕಿ, ಸೂರ್ಯ, ನೀರು ಮತ್ತೆ ಈ ವಿಷ ಇವುಗಳೆಲ್ಲ ತನ್ನದೇ ಆದಂತಹ ಒಂದು ಪರಿಣಾಮ ಇರ್ತದೆ. ಬೆಂಕಿ ಸುಡುತ್ತದೆ, ಸೂರ್ಯನು ಸುಡ್ತಾನೆ, ನೀರು ಹರಿಯುತ್ತದೆ, ಅಥವಾ ಅದು ನೀರನ್ನ ಯಾವ್ದಾದ್ರು ವಸ್ತುವಿನ ಮೇಲೆ ಹಾಕಿದ್ರೆ ಅದು ಒದ್ದೆ ಆಗ್ತದೆ, ಅಥವಾ ವಿಷವನ್ನ ಯಾರಿಗಾದ್ರೂ ಕೊಟ್ರೆ ಅವರು ಸಾಯ್ತಾರೆ. ಆದ್ರೆ ಅದರ ಫಲವನ್ನೇ ಅಥವಾ ಅದರ ಏನು ಧರ್ಮ ಇದೆ ಅದನ್ನೇ ಇಲ್ಲದಂತೆ ಮಾಡುವಂಥದ್ದು. ಅಂದ್ರೆ ಬೆಂಕಿ ಸುಡುವುದಿಲ್ಲ, ಸೂರ್ಯನು ಕೂಡ ಅವರನ್ನು ಸುಡ್ಲಿಕ್ಕಾಗುವುದಿಲ್ಲ. ಹೀಗೆ ಅಪರಾಜಯ, ಯಾರೂ ಕೂಡ ಅವರನ್ನು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದಂತಹ ಸಿದ್ಧಿಗಳನ್ನ ಈ ಯೋಗವು ನಮಗೆ ದೊರಕಿಸಿಕೊಡುತ್ತದೆ. ಆದ್ರೆ ಈ ಭಕ್ತಿ ಅನ್ನುವಂತಹದ್ದು ಇದೆಲ್ಲಕ್ಕಿಂತಲೂ ಉತ್ತಮ. ನಾವು ಮುಂದಕ್ಕೆ ಯಾವುದಾದ್ರೂ ಯೋಗಿಗಳನ್ನ ಕಾಣಬಹುದು, ಅವರು ನಮಗೆ ಯಾವುದೇ ಒಂದು ಸಿದ್ಧಿಯನ್ನ ತೋರಿಸಬಹುದು, ಆದರೆ ಅದರಿಂದ ನಾವು ವಿಚಲಿತಗೊಳ್ಳಬಾರದು. ಅವರು ತೋರಿಸುವಂತಹ ಆ ಸಿದ್ಧಿಗಳು ಅವರಿಗೆ ಭೌತಿಕ ಇಂದ್ರಿಯ ತೃಪ್ತಿಯನ್ನಷ್ಟೇ ಕೊಡ್ತಾ ಇದೆ. ನಿಜವಾದಂತಹ ಭಕ್ತಿ ಅಂತ ಹೇಳಿದ್ರೆ ಈ 6 ಲಕ್ಷಣಗಳನ್ನ ಅದು ಹೊಂದಿರಬೇಕು. ಮೋಕ್ಷ ಲಘುತಾಕೃತ್, ಇದು 3ನೇದ್ದು. ಮೋಕ್ಷ ಲಘುತಾಕೃತ್ ಅಂತ ಹೇಳಿದ್ರೆ ಅವರು ಮೋಕ್ಷವನ್ನು ಕೂಡ ಅಪೇಕ್ಷಿಸುವುದಿಲ್ಲ. ಭಗವಂತನೇ ಬಂದು ನಾನು ನಿನಗೆ ಮೋಕ್ಷವನ್ನ ಕೊಡ್ತೇನೆ ಅಂತ ಹೇಳಿದ್ರೆ ಅವರು ಮೋಕ್ಷವನ್ನ ಪಡೆಯುವುದಿಲ್ಲ, ಅಥವಾ ಅದರ ಬಗ್ಗೆ ಆಸಕ್ತಿಯನ್ನ ತೋರುವುದಿಲ್ಲ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಆ ಮೋಕ್ಷದಲ್ಲಿ ಅವರಿಗೆ ಭಗವಂತನ ಸೇವೆ ದೊರಕುವುದಾದ್ರೆ ಮಾತ್ರ ಆ ಮೋಕ್ಷವನ್ನ ಪಡೆದುಕೊಳ್ಳುತ್ತಾರೆ. ಅಂದ್ರೆ ಭಗವಂತನ ಧಾಮಕ್ಕೆ ನಾವು ಹೋಗುವಂತಹ ಉದ್ದೇಶ ಏನು? ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೋಸ್ಕರ, ಭಗವಂತನ ದರ್ಶನವನ್ನ ಪಡೀಲಿಕ್ಕೋಸ್ಕರ ವಿನಃ ನಾನು ಸಂತೋಷವಾಗಿರ್ಬೇಕು, ಅಲ್ಲಿ ನನಗೆ ಯಾವುದೇ ದುಃಖ ಇಲ್ಲ, ಅಥವಾ ಅಲ್ಲಿ ನಾನು ಸಂತೋಷವಾಗಿ ಕಾಲ ಕಳೆಯಬಹುದು ಅನ್ನುವಂತಹ ಉದ್ದೇಶಕ್ಕೆ
ಭಗವಂತನ ಧಾಮಕ್ಕೆ ಹೋಗುವುದಲ್ಲ ಭಕ್ತರು. ನನಗೆ ನಿನ್ನ ಸೇವೆ ದೊರಕುವುದಾದ್ರೆ ನಾನು ಎಲ್ಲಿಗೆ ಬೇಕಾದ್ರೂ ಬರ್ತೇನೆ, ನಾನು ನರಕದಲ್ಲಿದ್ರು ಕೂಡ ಪರವಾಗಿಲ್ಲ, ನಿನ್ನ ನೆನಪು, ನಿನ್ನ ಸೇವೆ, ನಿನ್ನ ಭಕ್ತಿ ಸೇವೆ ನನಗೆ ದೊರಕಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಭಕ್ತರು ಭಗವಂತನಲ್ಲಿ ಬೇಡ್ತಾರೆ. ಅವರು ಅಷ್ಟಸಿದ್ಧಿಗಳಾಗ್ಲಿ ಬೇರೆ ಯಾವುದೇ ಒಂದು ಸಂತೋಷಕ್ಕಾಗ್ಲಿ ಅವರು ಅಪೇಕ್ಷೆ ಪಡುವುದಿಲ್ಲ. ಇದು ಶುದ್ಧ ಭಕ್ತಿಯ ಲಕ್ಷಣಗಳು. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳಿಂದ ದೊರೆಯುವಂತಹ ಒಂದು ಸಂತೋಷಕ್ಕಾಗಿಯೂ ಕೂಡ ಅವರು ಪ್ರಯತ್ನವನ್ನ ಮಾಡುವುದಿಲ್ಲ. ಶ್ರೀಧರ ಕೋಲಾವೇಚ ಅನ್ನುವಂತಹ ಒಬ್ಬರು ಭಕ್ತರ ಕಥೆ ನಮಗೆ ಈ ಚೈತನ್ಯ ಚರಿತಾಮೃತದಲ್ಲಿ ದೊರಕುತ್ತದೆ. ಅವರು ಈ ಬಾಳೆ ಎಲೆಗಳನ್ನ ಮಾರಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಬಾಳೆ ಎಲೆಯನ್ನ ಮಾರಿದ್ರೆ ಎಷ್ಟು ದುಡ್ಡು ಬರ್ಬೋದು? ಒಂದು ಸ್ವಲ್ಪ ಮಾತ್ರ ಹಣವನ್ನ ಅವರು ಸಂಪಾದನೆ ಮಾಡ್ತಾ ಇದ್ರು. ತುಂಬಾ ಸಣ್ಣದಾದಂತಹ ಒಂದು ಉದ್ಯೋಗವನ್ನ ಅವರು ಮಾಡ್ತಾ ಇದ್ರು. ಅದರಿಂದ ಬರ್ತಾ ಇದ್ದಂತಹ ಹಣದಲ್ಲಿ ಅವರು ಅರ್ಧದಷ್ಟನ್ನ ಭಗವಂತನ ಸೇವೆಗಾಗಿ ಅವರು ಉಪಯೋಗಿಸ್ತಾ ಇದ್ರು. ಇನ್ನು ಉಳಿದ ಅರ್ಧ ಭಾಗವನ್ನು ಮಾತ್ರ ತಮ್ಮ ಉಪಯೋಗಕ್ಕಾಗಿ ಅಥವಾ ತಮ್ಮ ಜೀವನೋಪಾಯಕ್ಕಾಗಿ ಅವರು ಬಳಸ್ತಾ ಇದ್ರು. ಆ ಭಗವಂತನ ಸೇವೆಗಾಗಿ ಅವರು ಗಂಗಾ ನದಿಯ ಒಂದು ಪೂಜೆಗಾಗಿ ಅವರ ಆದಾಯದ ಅರ್ಧದಷ್ಟನ್ನ ಅವರು ಬಳಸ್ತಾ ಇದ್ರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಸಣ್ಣ ಹುಡುಗನಿದ್ದಾಗ ಇವರ ಹತ್ರ ಬರ್ತಾ ಇದ್ರು. ಶ್ರೀಧರ ಕೋಲಾವೇಚ ಅವರ ಹತ್ರ ಬರ್ತಾ ಇದ್ರು. ಅವ್ರ ಹತ್ರ ಬಂದು ಹೇಳ್ತಾ ಇದ್ರು, ನಿಮಗೆ ನಾನು ಮೋಕ್ಷವನ್ನ ಕೊಡ್ತೇನೆ, ನಿಮ್ಮ ಭಕ್ತಿ ಬಹಳ ಉತ್ತಮವಾಗಿದೆ, ನಿಮಗೆ ನಾನು ಮೋಕ್ಷವನ್ನ ಕೊಡ್ತೇನೆ ಅಂತ ಹೇಳಿ. ಆಗ ಅವ್ರು ಹೇಳ್ತಾರೆ, ನನಗೆ ಮೋಕ್ಷದ ಅಗತ್ಯ ಇಲ್ಲ, ನಾನು ಮೋಕ್ಷವನ್ನ ಪಡೀಲಿಕ್ಕೆ ಇಷ್ಟಪಡುವುದಿಲ್ಲ, ನನಗೆ ನಿಮ್ಮ ಸೇವೆಯನ್ನ ಕೊಡಿ, ನಿಮ್ಮ ಸೇವೆಯನ್ನ, ನಿಮ್ಮ ಒಂದು ಸಂಘವನ್ನ ನನಗೆ ಕೊಡಿ, ನಿಮ್ಮ ಸಂಘವಿಲ್ಲದೆ ಇರುವಂತಹ ಒಂದು ಮೋಕ್ಷವು ಕೂಡ ನನಗೆ ಬೇಡ ಅಂತ ಹೇಳಿ ಹೇಳ್ತಾರೆ. ಹಾಗೆ ನಾರದ ಪಂಚರಾತ್ರದಲ್ಲಿ ಕೂಡ ಹೇಳ್ತಾರೆ, ಈ ಧರ್ಮ, ಅರ್ಥ, ಕಾಮ ಮತ್ತೆ ಮೋಕ್ಷ ಇದೆಲ್ಲವೂ ಕೂಡ ಆ ಭಗವಂತನ ಭಕ್ತಿ ಸೇವೆಯನ್ನ ಮಾಡುವವರ ಹಿಂದೆ ಅದು ಬರ್ತದೆ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿದ್ರೆ ಚತುರ್ವಿಧ ಪುರುಷಾರ್ಥಗಳು. ಸಾಮಾನ್ಯ ಜನರು ಇದಕ್ಕೋಸ್ಕರ ಪ್ರಯತ್ನವನ್ನ ಮಾಡ್ತಾರೆ. ಧರ್ಮವನ್ನ ಆಚರಣೆ ಮಾಡಬೇಕು, ಧರ್ಮದಿಂದ ಬಂದಂತಹ ಅರ್ಥವನ್ನ ಗಳಿಸಬೇಕು, ಧರ್ಮವಾದ ರೀತಿಯಲ್ಲಿ ಹಣವನ್ನ ಗಳಿಸಬೇಕು. ಆಮೇಲೆ ಆ ರೀತಿಯಾಗಿ ಬಂದಂತಹ ಹಣವನ್ನ ನಾವು ನಮ್ಮ ಇಂದ್ರಿಯ ಭೋಗಕ್ಕಾಗಿ ಬಳಸುವಂತಹದ್ದು ಅಥವಾ ಅದರಿಂದ ಸಂತೋಷವನ್ನ ಪಡೆಯುವಂತಹದ್ದು. ಕೊನೆಗೆ ಆ ಇಂದ್ರಿಯಗಳೆಲ್ಲವೂ ಕೂಡ ಸೊರಗಿದಾಗ ಅಥವಾ ತಮಗಿನ್ನು ಇದೆಲ್ಲ ಯಾವುದು ಬೇಡ ಅಂತ ಹೇಳಿ ಆದಾಗ ಮತ್ತೆ ಮೋಕ್ಷಕ್ಕೆ ಹೋಗುವಂತಹದ್ದು. ಆ ಮೋಕ್ಷ ಅನ್ನುವಂಥದ್ದು ಕೂಡ ಅದು ಬ್ರಹ್ಮನ್ ಸಾಕ್ಷಾತ್ಕಾರದ ಮೋಕ್ಷ, ಅದು ಭಗವಂತನ ಧಾಮಕ್ಕೆ ಹೋಗುವಂಥದ್ದಲ್ಲ. ಇದು ಚತುರ್ವಿಧ ಪುರುಷಾರ್ಥಗಳು. ಆದ್ರೆ ನಾವು ಮಾಡುವಂತಹ ಭಗವಂತನ ಪ್ರೇಮ, ಆ ಕೃಷ್ಣ ಪ್ರೇಮ ಏನಿದೆ ಅದು ಪಂಚಮ ಪುರುಷಾರ್ಥ, ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು, ಅದು ಪರೋಧರ್ಮ ಅಂತ ಹೇಳಿ ಹೇಳ್ತಾರೆ. ಆದ್ರಿಂದ ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಈ ಮುಕ್ತಿ ಭಗವಂತನ ಧಾಮಕ್ಕೆ ಹೋಗುವಂತದ್ದು ಅಂತ ಹೇಳಿದ್ರೆ ನಾವು ನಮ್ಮ ನಿಜವಾದಂತಹ ಸ್ವರೂಪವನ್ನ ತಿಳಿದುಕೊಳ್ಳುವಂತಹದ್ದು. ಮುಕ್ತಿ ಸ್ವಯಂ ಮುಕುತಾಂಜಲಿ ಸೇವತೆಸ್ಮಾನ್ ಧರ್ಮಾರ್ಥ ಕಾಮಗತೆಯ ಸಮಯ ಪ್ರತೀಕ್ಷಾ. ಯಾರು ಭಕ್ತಿಯನ್ನ ಮಾಡ್ತಾರೋ ಅವರ ಹತ್ರ ಮುಕ್ತಿದೇವಿ ಬಂದು ಕೈ ಮುಗಿದು ಕೇಳ್ತಾರಂತೆ, ನಿಮಗೆ ಧರ್ಮ, ಅರ್ಥ, ಕಾಮ ಇದು ನಿಮಗೆ ಬೇಕಾದ್ರೆ ದಯವಿಟ್ಟು ನನ್ನಿಂದ ತೆಗೆದುಕೊಳ್ಳಿ ಅಂತ ಹೇಳಿ. ಮುಕ್ತಿರ್ಹಿತ್ವ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಎಲ್ಲವೂ ಕೂಡ ಭಕ್ತರು ಏನು ಭಕ್ತಿಯನ್ನ ಮಾಡ್ತಾರೆ, ಭಗವಂತನ ಭಕ್ತಿಯನ್ನ ಮಾಡ್ತಾರೆ. ಮುಕ್ತಿರ್ಹಿತ್ವ ಮುಕ್ತಿ ಸ್ವಯಂ ಮುಕುತಾಂಜಲಿ. ಮುಕುತ ಅಂಜಲಿ ಅಂತ ಹೇಳಿದ್ರೆ ಕೈ ಮುಗಿದು ನಿಲ್ತಾರೆ. ಮುಕುತಾಂಜಲಿ ಸೇವತೆ ಅಸ್ಮಾನ್, ಅವರ ಸೇವೆಯನ್ನ ಮಾಡ್ತಾರೆ. ಧರ್ಮ, ಅರ್ಥ, ಕಾಮಗತೆಯ ಸಮಯ ಪ್ರತೀಕ್ಷಾ ಅಂತ ಹೇಳಿದ್ರೆ ಕಾಯುವಂತಹದ್ದು. ಆ ಭಕ್ತರನ್ನ ಕಾಯ್ತದೆ ಅಥವಾ ಭಕ್ತರ ಹತ್ರ ಬಂದು ಕೇಳ್ತದೆ, ಬೇಕಾದ ತೆಗೆದುಕೊಳ್ಳಿ ಅಂತ ಹೇಳಿ. ಅಂದ್ರೆ ಅದಕ್ಕೆ ಪ್ರತ್ಯೇಕವಾಗಿ ನಾವು ಪ್ರಯತ್ನ ಪಡುವಂತಹ ಅಗತ್ಯ ಇಲ್ಲ. ಭಗವಂತನ ಭಕ್ತಿಯನ್ನ ಮಾಡೋದ್ರಿಂದ ಇದೆಲ್ಲವೂ ಕೂಡ ತಾನಾಗಿಯೇ ಸಿದ್ಧಿಸ್ತದೆ. ಆದ್ರಿಂದ ಇದು ಮೋಕ್ಷ ಲಘುತಾಕೃತಿ. ಯಾರು ಭಕ್ತಿಯನ್ನ ಮಾಡ್ತಾರೋ ಅವರಿಗೆ ಮೋಕ್ಷವೂ ಕೂಡ ಬೇಕಾಗಿಲ್ಲ. ಇನ್ನು ಮುಂದಿನದ್ದು ಸುದುರ್ಲಭ. ಅಂದ್ರೆ ಈ ಭಕ್ತಿ, ಶುದ್ಧ ಭಕ್ತಿ ಎಲ್ಲರಲ್ಲಿಯೂ ಕೂಡ ಕಾಣ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬಹಳ ವಿರಳವಾಗಿ ನಾವು ಭಕ್ತರನ್ನ ಕಾಣಬಹುದು. ಈಗ ಒಂದು ದೇಶದ ಜನಸಂಖ್ಯೆ ಈಗ ಭಾರತದಲ್ಲಿ ಎಷ್ಟೋ ಕೋಟಿಗಟ್ಟಲೆ ಇದ್ದಾರೆ ಜನ, 100 ಕೋಟಿಗಿಂತಲೂ ಹೆಚ್ಚು ಇದ್ದಾರೆ. ಆದ್ರೆ
ಆ ಭಗವಂತನ ಭಕ್ತಿಯನ್ನ ಮಾಡುವಂತಹ ಜನರು ಎಷ್ಟು ಜನ ಇರ್ತಾರೆ? ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಈಗ 2 ಕಾರಣಗಳನ್ನ ಹೇಳಬಹುದು ಯಾಕೆ ನಾವು ಭಗವಂತನ ಭಕ್ತಿಯನ್ನ ಪಡಿಲಿಕ್ಕೆ ಕಷ್ಟ ಆಗ್ತದೆ, ಅಥವಾ ಭಗವಂತನ ಶುದ್ಧ ಭಕ್ತರು ಬಹಳ ಕಡಿಮೆ ನಮಗೆ ದೊರಕುವಂತದ್ದು, ಬಹಳ ವಿರಳ, ಅವರನ್ನ ಕಾಣ್ಲಿಕ್ಕೆ ಸಿಗುವಂತದ್ದು ಬಹಳ ವಿರಳ. ಆ ಒಂದು ದುರ್ಲಭ ಅಂತ ಹೇಳಿದ್ರೆ ಸಿಗುವುದಿಲ್ಲ, ಸುದುರ್ಲಭ ಅಂತ ಹೇಳಿದ್ರೆ ಬಹಳ ಕಷ್ಟ, ಸಿಗುವುದೇ ಇಲ್ಲ ಅಂತ ಹೇಳಿ ಅನ್ನುವಂತಹ ಅರ್ಥವನ್ನು ಅದು ಕೊಡ್ತದೆ. ಒನ್ ಕ್ಯಾನಾಟ್ ಅಟೈನ್ ಇಟ್ ಈವನ್ ಇಫ್ ಪರ್ಫಾರ್ಮ್ಡ್ ಇನ್ ಗ್ರೇಟ್ ಕ್ವಾಂಟಿಟಿ ಬಟ್ ವಿದೌಟ್ ಅಟ್ಯಾಚ್ಮೆಂಟ್. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಒಂದು ಶುದ್ಧ ಭಕ್ತಿಯನ್ನ ಪಡೀಲಿಕ್ಕೆ ಒಬ್ಬ ವ್ಯಕ್ತಿಗೆ ಸಾಧ್ಯ ಆಗುವುದಿಲ್ಲ. ಭಕ್ತಿಯಲ್ಲಿ 9 ಹಂತಗಳಿವೆ. ಅದನ್ನ ಶ್ರದ್ಧಾ ಅಂತ ಹೇಳಿ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ಶ್ರದ್ಧೆ ಅಂತ ಹೇಳಿದ್ರೆ ಭಗವಂತನ ಒಂದು ಭಕ್ತಿ ಸೇವೆಯಲ್ಲಿ ಒಂದು ರೀತಿಯಾದಂತಹ ಮನಸ್ಸು ಬರ್ತದೆ. ಈಗ ನಾವು ಭಗವದ್ಗೀತೆಯ ಪ್ರವಚನಕ್ಕೆ ಬನ್ನಿ ಅಂತ ಹೇಳಿದಾಗ ಯಾರೆಲ್ಲ ಬರ್ತಾರೋ ಅವರಲ್ಲೆಲ್ಲ ಶ್ರದ್ಧೆ ಇದೆ ಅಂತ ಅರ್ಥ. ಯಾರು ಬರುವುದಿಲ್ವೋ ಅವರಲ್ಲಿ ಶ್ರದ್ಧೆ ಇಲ್ಲ. ಹಾಗೆ ಆ ಒಂದು ಶ್ರದ್ಧೆ ಪ್ರಾರಂಭಿಕ ಹಂತದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಆಮೇಲೆ ಸಾಧು ಸಂಘವಾಗ್ತದೆ, ಆಮೇಲೆ ನಾವು ಭಜನ ಕ್ರಿಯೆಯನ್ನ ಮಾಡ್ತೇವೆ, ಆಮೇಲೆ ಅನರ್ಥ ನಿವೃತ್ತಿ ಆಗ್ತದೆ. ಅನರ್ಥ ನಿವೃತ್ತಿ ಆದ್ಮೇಲೆ ನಮಗೆ ಬರುವಂತದ್ದು ನಿಷ್ಠ. ನಿಷ್ಠೆಯ ನಂತರ ರುಚಿ, ಆಸಕ್ತಿ, ಭಾವ, ಪ್ರೇಮ. ಹೀಗೆ ಶುದ್ಧ ಭಕ್ತಿಯನ್ನ ಮಾಡುವಂತಹ ವ್ಯಕ್ತಿ ಆ ನಿಷ್ಠಾ ಸ್ಥಿತಿಯನ್ನ ದಾಟಿ ರುಚಿಗೆ ಬಂದಿರಬೇಕು. ಆ ಭಗವಂತನ ನಾಮ ಜಪ ಮಾಡುವುದರಲ್ಲಿ, ಭಗವಂತನ ಸೇವೆಯನ್ನ ಮಾಡುವುದರಲ್ಲಿ, ಭಗವಂತನ ಕುರಿತಾಗಿ ಕೇಳುವುದರಲ್ಲಿ ವ್ಯಕ್ತಿ ರುಚಿಯನ್ನ ಗಳಿಸಿರಬೇಕು. ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ 5 ಹಂತಗಳನ್ನ ದಾಟಿ ರುಚಿ ಅನ್ನುವಂತಹ ಸ್ಥಳಕ್ಕೆ ಅಥವಾ ರುಚಿ ಅನ್ನುವಂತಹ ಹಂತಕ್ಕೆ ಯಾರು ಬಂದಿರ್ತಾರೋ ಅವರಿಗೆ ಮಾತ್ರ ಈ ಶುದ್ಧ ಭಕ್ತಿಯು ದೊರಕುತ್ತದೆ. ಆಮೇಲೆ ಬರುವಂತದ್ದು ಆಸಕ್ತಿ, ಭಾವ ಮತ್ತೆ ಪ್ರೇಮ. ಅಲ್ಲಿಂದ ಮತ್ತೆ 3 ಹಂತಗಳು ಭಗವತ್ ಪ್ರೇಮವನ್ನ ಗಳಿಸ್ಲಿಕ್ಕೋಸ್ಕರ. ಮತ್ತೆ ಈ ಭಕ್ತಿಯನ್ನ ಜನರು ತಮ್ಮ ಸ್ವಂತ ಶಕ್ತಿಯಿಂದ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಭಗವಂತನೇ ಕೊಡಬೇಕು. ಮತ್ತೆ ಭಗವಂತನ ಭಕ್ತರ ಒಂದು ಅನುಗ್ರಹದಿಂದಲೇ ಅದನ್ನ ಪಡೀಲಿಕ್ಕೆ ಸಾಧ್ಯ. ಭಗವಂತನ ಭಕ್ತಿಯನ್ನ ಅವರ ಭಕ್ತರ ಮೂಲಕ ಇನ್ನೊಬ್ಬರಿಗೆ ಕೊಡುವಂತಹದ್ದು. ಇನ್ನು ನೇರವಾಗಿ ನಾನು ತುಂಬಾ ತಪಸ್ಸು ಮಾಡ್ತಾ ಇದ್ದೇನೆ, ನಾನು ಇಷ್ಟೊಂದು ಜಪ ಮಾಡ್ತಾ ಇದ್ದೇನೆ, ನಾನು ಇಷ್ಟು ಭಕ್ತಿಯನ್ನ ಮಾಡ್ತಾ ಇದ್ದೇನೆ, ಅಷ್ಟು ಮಾಡಿದ್ರು ಕೂಡ ಆ ಶುದ್ಧ ಭಕ್ತಿ ನಮಗೆ ದೊರಕದೇ ಹೋಗಬಹುದು. ನಾವು ಭಕ್ತರ ಸೇವೆಯನ್ನ ಮಾಡಬೇಕು. ಭಕ್ತರ ಸಂಘದಲ್ಲಿ ಭಕ್ತಿಯನ್ನ ಮಾಡಿದಾಗ ಆ ಭಕ್ತಿಯು ನಮಗೆ ದೊರಕುತ್ತದೆ. ಇನ್ನು 2ನೇ ಕಾರಣ, ಇದೆಲ್ಲ ನಮ್ಮ ಕಡೆಯಿಂದ ಕಾರಣ. 2ನೇ ಕಾರಣ ಇನ್ನೊಂದು ಏನು ಅಂತ ಹೇಳಿದ್ರೆ, ಭಗವಂತನ ಕಡೆಯಿಂದ ಯಾಕೆ ನಾವು ಭಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಥವಾ ಭಕ್ತರ ಸಂಘ ನಮಗೆ ದೊರಕುವುದಿಲ್ಲ ಅಂತ ಹೇಳಿದ್ರೆ, ಈ ಭಕ್ತಿಯನ್ನ ನಾವು ಮಾಡುವುದರಿಂದ ಏನಾಗ್ತದೆ, ಭಗವಂತನನ್ನ ನಿಯಂತ್ರಣ ಮಾಡುವಂತಹ ಶಕ್ತಿ ಆ ಭಕ್ತರಿಗೆ ದೊರೆಯುತ್ತದೆ. ಒಂದು ಸಲ ಭಗವಂತ ನಮಗೆ ಆತನ ಶುದ್ಧ ಭಕ್ತಿಯನ್ನ ಕೊಟ್ಟ ಅಂತ ಹೇಳಿದ್ರೆ ಆಮೇಲೆ ಆತನ ಎಲ್ಲ ಜವಾಬ್ದಾರಿ ಭಗವಂತನದಾಗ್ತದೆ. ಮತ್ತು ಭಗವಂತ ಅಂತಹ ಭಕ್ತರ ಕೈಯಲ್ಲಿ ಒಂದು ಗೊಂಬೆಯ ರೀತಿಯಲ್ಲಿ ಆಗ್ತಾನೆ. ಆ ಭಕ್ತರು ಭಗವಂತನನ್ನ ಯಾವ ರೀತಿಯಾಗಿ ಆಟ ಆಡಿಸ್ತಾರೆ ಅನ್ನೋದನ್ನ ನಾವು ಕಾಣಬಹುದು. ಯಶೋಧ ಮಾತೆ ತನ್ನ ಒಂದು ಶುದ್ಧ ಪ್ರೇಮದಿಂದ, ಭಕ್ತಿಯಿಂದ ಶ್ರೀಕೃಷ್ಣನನ್ನ ಒಂದು ಸಣ್ಣ ಕೋಲು ಹಿಡಿದುಕೊಂಡು ಅವನನ್ನ ಹೆದರಿಸ್ತಾಳೆ. ಆ ಇಡೀ ಬ್ರಹ್ಮಾಂಡದ ನಾಯಕ ಭಗವಂತ, ಅವನು ಯಶೋಧ ಮಾತೆಯ ಒಂದು ಸಣ್ಣ ಕೋಲಿಗೆ ಹೆದರಿಕೊಳ್ಳುತ್ತಾನೆ. ಇದು ಭಕ್ತಿಯ ಒಂದು ಶಕ್ತಿ. ಅದರಿಂದ ಭಗವಂತ ಭಕ್ತಿಯನ್ನ ಎಲ್ರಿಗೂ ಕೊಡುವುದಿಲ್ಲ. ತನ್ನ ನಿಜವಾದಂತಹ ಭಕ್ತರು ಯಾರಿದ್ದಾರೆ, ಯಾರು ನಿಜವಾಗ್ಲೂ ತನ್ನನ್ನ ಪ್ರೀತಿಸ್ತಾರೆ, ಯಾರು ಯಾವುದೇ ಸ್ವಾರ್ಥವಿಲ್ಲದೆ ತನ್ನನ್ನ ಪೂಜಿಸ್ತಾರೆ, ಅಂಥವರಿಗೆ ಮಾತ್ರ ಭಗವಂತ ಆ ಒಂದು ಶುದ್ಧ ಭಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಭಗವಂತ ಆ ಶುದ್ಧ ಭಕ್ತಿಯನ್ನ ಕೊಡುವುದಿಲ್ಲ.
ಶ್ರೀಮದ್ ಭಾಗವತದ 5ನೇ ಸ್ಕಂದ 6ನೇ ಅಧ್ಯಾಯ 18ನೇ ಶ್ಲೋಕದಲ್ಲಿ ಈ ಒಂದು ಶ್ಲೋಕವನ್ನ ನಾವು ನೋಡಬಹುದು. ರಾಜನ್ ಪತಿರ್ಗುರುರ್ ಅಲಂ ಭವತಾಂ ಯದೂನಾಂ ದೈವಂ ಪ್ರಿಯಾ ಕುಲಪತಿ ಕ್ವಚ ಕಿಂಕರೋ ವಾ ಅಷ್ಟವೇವಂ ಅಂಗ ಭಗವಾನ್ ಭಜತಾ ಮುಕುಂದೋ ಮುಕ್ತಿಂ ದದಾತಿ ಕರ್ಹಿಚಿತ್ ಸ್ಮ ನ ಭಕ್ತಿ ಯೋಗಂ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇದು ಪರೀಕ್ಷಿತ ಮಹಾರಾಜನು, ಸುಖದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳುವಂತಹ ಮಾತು. ರಾಜನೇ ಅಂತ ಹೇಳಿ ಅವರು ಸಂಬೋಧಿಸ್ತಾ ಇದ್ದಾರೆ. ನನ್ನ ಪ್ರೀತಿಯ ರಾಜನೇ, ಭಗವಂತ ಮುಕುಂದ ಅಂತ ಹೇಳಿ ಭಗವಂತನ ಒಂದು ಹೆಸರು. ಭಗವಾನ್ ಮುಕುಂದನಿಗೆ ಅವನು ಎಲ್ಲರನ್ನ ಪಾಲಿಸುವವನು, ಮೇಂಟೈನರ್ ಆಫ್ ಆಲ್ ದ ಮೆಂಬರ್ಸ್ ಆಫ್ ದ ಪಾಂಡವ ಅಂಡ್ ಯದು ಡಿನಾಸ್ಟೀಸ್. ಹಿ ಈಸ್ ಯುವರ್ ಸ್ಪಿರಿಚುವಲ್ ಮಾಸ್ಟರ್, ಗುರು, ವರ್ಷಿಪಬಲ್ ಡಿಟಿ. ಆತನು ನಮ್ಮ ಗುರುವಾಗಿದ್ದಾನೆ, ಅವನು ನಮ್ಮ ಆರಾಧ್ಯ ದೈವವಾಗಿದ್ದಾನೆ, ಆತನು ನಮ್ಮೆಲ್ಲರ ಮಿತ್ರನಾಗಿದ್ದಾನೆ ಮತ್ತು ನಮ್ಮೆಲ್ಲರ ಎಲ್ಲ ಕಾರ್ಯಗಳನ್ನ ನಿಯಂತ್ರಿಸುವವನು ಆಗಿದ್ದಾನೆ. ಆದರೂ ಕೂಡ ಇಷ್ಟಾದ್ರೂ ಇಲ್ಲಿ ಮೊದಲು ಹೇಳಿರುವಂತಹದ್ದು ಭಗವಂತನ ಒಂದು ಮಹಿಮೆಯನ್ನು. ಅಷ್ಟಾದ್ರೂ ಕೂಡ ಏನು ಮಾಡ್ತಾನೆ ಆತನು, ಆ ಯುಧಿಷ್ಠಿರ ಮಹಾರಾಜನ ಒಂದು ಸೇವಕನಂತೆ ಕೆಲಸವನ್ನ ಮಾಡ್ತಾನೆ. ಆ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ, ದುರ್ಯೋಧನನಿಗೆ ಸಂದೇಶವನ್ನ ಕೊಡ್ಲಿಕ್ಕೆ ಶ್ರೀಕೃಷ್ಣನು ಹೋಗ್ತಾನೆ, ಅಥವಾ ಅರ್ಜುನನ ಸಾರಥಿಯಾಗಿ ತಾನು ಕೆಲಸವನ್ನ ಮಾಡ್ತಾನೆ. ಇದೆಲ್ಲವೂ ಕೂಡ ಭಗವಂತನನ್ನ ಭಕ್ತರು ನಿಯಂತ್ರಿಸುವಂತಹ ಒಂದು ವಿಧಾನ. ಭಕ್ತರಿಗೆ ಏನೇ ಆದ್ರೂ ಕೂಡ ಭಗವಂತನೇ ಜವಾಬ್ದಾರಿ, ಅವನೇ ಎಲ್ಲವನ್ನು ಕೂಡ ನೋಡ್ಕೊಳ್ಬೇಕು. ಯಾರು ಸಂಪೂರ್ಣವಾಗಿ ತಮ್ಮನ್ನ ತಾವು ಭಗವಂತನ ಕೈಗೆ ಅರ್ಪಿಸಿದ್ದಾರೋ ಅವರನ್ನ ಭಗವಂತ ಯಾವಾಗಲೂ ಕೂಡ ರಕ್ಷಣೆಯನ್ನು ಮಾಡ್ತಾನೆ. ಎಲ್ಲರ ರಕ್ಷಣೆಯನ್ನು ಭಗವಂತನೇ ಮಾಡುವಂತಹದ್ದು. ಆದ್ರೆ ಸಾಮಾನ್ಯ ಜನರಿಗೆ ಯಾರು ಭಕ್ತಿಯನ್ನು ಮಾಡುವುದಿಲ್ವೋ ಅವರನ್ನ ದೇವತೆಗಳ ಹತ್ತಿರ ಬಿಟ್ಟು ಬಿಡ್ತಾನೆ. ಅವರವರ ಕರ್ಮಕ್ಕನುಗುಣವಾಗಿ ಅವರು ಅನುಭವಿಸಬೇಕಾಗ್ತದೆ. ಆದ್ರೆ ಯಾರು ಭಕ್ತಿಯನ್ನ ಮಾಡ್ತಾರೋ ಅಂತಹವರ ಒಂದು ಯೋಗಕ್ಷೇಮ ಅದು ಭಗವಂತನೇ ಮಾಡುವಂತಹದ್ದು. ಅನನ್ಯಾಶ್ಚಿಂತೆಯಂತೋಮ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂತಹ ಜನರ ಒಂದು ಯೋಗ ಮತ್ತು ಕ್ಷೇಮ ಎರಡನ್ನು ಕೂಡ ಭಗವಂತನೇ ಮಾಡುವಂತಹದ್ದು. ಇನ್ನು ಮುಂದಿನ 4ನೇ ಒಂದು ಹಂತ ಏನು ಅಂತ ಹೇಳಿದ್ರೆ, ಅಥವಾ 4ನೇ ಲಕ್ಷಣ ಅಂತ ಹೇಳಿದ್ರೆ, ಇದು 5ನೇದು. 5ನೇದು ಏನಂತ ಹೇಳಿದ್ರೆ ಸಾಂದ್ರಾನಂದ ವಿಶೇಷಾತ್ಮ. ಆನಂದ, ಒಂದು ಆನಂದ ಅಂಬುಧಿ ವರ್ಧನಂ. ಅಷ್ಟೊಂದು ಆನಂದ ಇದೆ ಈ ಒಂದು ಭಕ್ತಿಯನ್ನ ಮಾಡುವುದರಲ್ಲಿ. ನಮಗೆ ಭೌತಿಕವಾದಂತಹ ಆನಂದ ಅದು ಶಾಶ್ವತವಾಗಿ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಚಪಲ ಸುಖ ಅಂತ ಹೇಳ್ತಾರೆ. ಚಪಲ ಅಂತ ಹೇಳಿದ್ರೆ, ಅಥವಾ ಚಪಲ ಸುಖ ಅಂತ ಹೇಳಿದ್ರೆ, ಯಾವ ಸುಖ ಬಹಳಷ್ಟು ಕಾಲ ಉಳಿಯುವುದಿಲ್ಲವೋ ಮತ್ತು ಅದನ್ನ ಅನುಭವಿಸುವುದರಿಂದ ನಮ್ಮ ಆ ಒಂದು ಬಾಯಾರಿಕೆ, ಆ ಆನಂದ ಬೇಕು ಅನ್ನುವಂತಹ ಒಂದು ಹಂಬಲ ಅದು ಕಡಿಮೆಯಾಗುವುದಿಲ್ಲ. ಅದು ಮತ್ತೆ ಹಾಗೆ ಉಳಿದಿರ್ತದೆ. ನಮಗೆ ಸಂಪೂರ್ಣ ತೃಪ್ತಿ ದೊರಕುವುದಿಲ್ಲ. ಅಂತಹ ಸಂತೋಷವನ್ನ ಚಪಲ ಸುಖ ಅಂತ ಹೇಳಿ ಕರೀತಾರೆ. ಆದ್ರೆ ಈ ಒಂದು ಆನಂದ ಏನಿದೆ ಇದು ಆನಂದ ಅಂಬುಧಿ, ಇದು ಸಾಗರ. ಈ ಅಂಬುಧಿಯನ್ನ, ಈ ಒಂದು ಆನಂದವನ್ನ ನಾವು ಪಡೆಯುವುದರಿಂದ ನಮಗೆ ಸಂಪೂರ್ಣವಾದಂತಹ ಸುಖ ದೊರೆಯಲಿಕ್ಕೆ ಸಾಧ್ಯ ಆಗ್ತದೆ. ಭೌತಿಕವಾದಂತಹ ಆನಂದವನ್ನ ಹೇಗೆ ಕರೀತಾರೆ ಅಂತ ಹೇಳಿದ್ರೆ, ಈಗ ಭೌತಿಕ ಇಂದ್ರಿಯ ಭೋಗದಲ್ಲಿಯೂ ಕೂಡ ನಮಗೆ ಸಂತೋಷ ದೊರೆಯುತ್ತದೆ. ನಾವು ಒಂದು ಸಿಹಿಯಾದಂತಹ ಗುಲಾಬ್ ಜಾಮೂನ್ ಅನ್ನ ತಿನ್ನೋದ್ರಿಂದ ನಾಲಿಗೆಗೆ ಸವಿ ಅಂತ ಹೇಳಿ ಅನ್ನಿಸ್ತದೆ, ಅಥವಾ ಯಾವುದೇ ಒಂದು ಸಂತೋಷವನ್ನ ತೆಗೆದುಕೊಳ್ಳುವುದಿದ್ರು. ಆದ್ರೆ ಆ ಸಂತೋಷವನ್ನ ಒಂದು ಮರುಭೂಮಿಯಲ್ಲಿ ಬರುವಂತಹ ಮಳೆಗೆ ಹೋಲಿಸ್ತಾರೆ. ತಾತಲ ಶೈಕತ ವಾರಿ ಬಿಂದು ಸಮ. ವಾರಿ ಅಂದ್ರೆ ನೀರು, ಬಿಂದು ಅಂದ್ರೆ ನೀರಿನ ಬಿಂದು. ಆ ಮರುಭೂಮಿಯಲ್ಲಿ ಬಿಸಿಲಿಗೆ ನೆಲ, ಆ ಮರಳು ತುಂಬಾ ಬಿಸಿಯಾಗಿರ್ತದೆ, ಅದರ ಮೇಲೆ ಕಾಲಿಡ್ಲಿಕ್ಕೆ ಆಗುದಿಲ್ಲ. ಅಂತಹ ಮರುಭೂಮಿಯಲ್ಲಿ ಒಂದೆರಡು ಹನಿ ಮಳೆ ಬಿದ್ರೆ ಅದು ಏನಾಗ್ತದೆ, ಆ ಮರುಭೂಮಿಯನ್ನ ತಂಪುಗೊಳಿಸ್ಲಿಕ್ಕಂತೂ ಅದಕ್ಕೆ ಸಾಧ್ಯ ಇಲ್ಲ.
ಅದು ಸ್ವಲ್ಪ ಹೊತ್ತಿನಲ್ಲೇ ಹಾಗೆ ಆವಿಯಾಗಿ ಮತ್ತೆ ಗಾಳಿಗೆ ಸೇರಿಕೊಂಡು ಬಿಡ್ತದೆ. ಆ ರೀತಿಯಾಗಿ ಈ ಭೌತಿಕವಾದಂತಹ ಆನಂದ ಅನ್ನುವಂಥದ್ದು. ನಾವು ಸಂತೋಷ ಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತೇವೆ, ಬಹಳಷ್ಟು ಕಷ್ಟಪಡ್ತೇವೆ. ಆದ್ರೆ ಆ ಸಂತೋಷ ಸ್ವಲ್ಪ ಸಂತೋಷವನ್ನ, ಸುಖವನ್ನ ನಮಗೆ ಕೊಡ್ತದೆ. ಆಮೇಲೆ ಅದರ ಹಿಂದೆ ಬಹಳಷ್ಟು ಕಷ್ಟಗಳು ನಮಗೆ ಬರ್ತವೆ. ಭೌತಿಕವಾದಂತಹ ಸಂತೋಷವನ್ನ ಅಥವಾ ಭೌತಿಕವಾದಂತಹ ಕಷ್ಟಗಳನ್ನ ದೂರ ಮಾಡುವಂತಹ ವಿಧಾನವೇ ನಮಗೆ ಕಷ್ಟವನ್ನ ಕೊಡ್ತದೆ. ಅಂದ್ರೆ ನನಗೆ ಸುಖವನ್ನ ಪಡೀಲಿಕ್ಕೋಸ್ಕರ ಹೋದಾಗ ಆ ಸುಖದ ಹಿಂದೆ ದುಃಖವೂ ಕೂಡ ಒಟ್ಟಿಗೆ ಬರ್ತದೆ. ಆದ್ರೆ ಭಕ್ತಿ ಮಾಡಿದ್ರೆ ಹಾಗೆ ಅಲ್ಲ. ಭಕ್ತಿಯನ್ನ ಮಾಡಿದ್ರೆ ನಮಗೆ ಶಾಶ್ವತವಾದಂತಹ ಸುಖ ಸಿಗ್ಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಕೊನೆಯದಾದಂಥದ್ದು ಶ್ರೀಕೃಷ್ಣ ಆಕರ್ಷಣಿ. ಕೃಷ್ಣನನ್ನ ಆಕರ್ಷಿಸ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಈಗ ಒಬ್ಬ ವ್ಯಕ್ತಿ ಯಾರು ತುಂಬಾ ಶ್ರೀಮಂತನಾಗಿದ್ದಾನೆ, ಅವನನ್ನ ನಾವು ಹಣದಿಂದ ಆಕರ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನಲ್ಲಿ ಬೇಕಾದಷ್ಟು ದುಡ್ಡಿದೆ, ಇನ್ನು ಅವನಿಗೆ ದುಡ್ಡು ಕೊಟ್ರೆ ನಾವು ಅವನನ್ನ ಸುಪ್ರೀತಗೊಳಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಭಗವಂತನನ್ನ ಯಾಕೆ ಭಗವಾನ್ ಅಂತ ಹೇಳಿ ಕರಿತೇವೆ? 6 ರೀತಿಯಾದಂತಹ ಭಗಗಳು ಭಗವಂತನಿಗಿವೆ. ಯಾರಾದ್ರೂ ಹೇಳ್ಬೋದಾ ಭಗವಂತನ 6 ರೀತಿಯಾದಂತಹ ಭಗಗಳು ಯಾವುದು ಅಂತ ಹೇಳಿ? ಭಗವಂತನಲ್ಲಿ 6 ಭಗಗಳಿವೆ. ಶೈಲಜಾ ಮಾತಾಜಿ. ಐಶ್ವರ್ಯ ಸಮಗ್ರಸ್ಯ ಯಶಸ್ಸಾಶ್ರಿಯ ವೀರ್ಯಸ್ಯ ವೈರಾಗ್ಯಶ್ಚೈವ ಷಡ ಇತಿ ಭಗವಂತ. ಒಂದೊಂದೇ ಹೇಳಿ ಮಾತಾಜಿ, 6 ಹೇಳ್ಬೋದಾ? ಮೊದಲನೇದು ಐಶ್ವರ್ಯಸ್ಯ ಸಮಗ್ರಸ್ಯ ಯಶಸ್ಸ. ಇಂಗ್ಲಿಷ್ ನಲ್ಲಿ ಹೇಳದ ಪ್ರಭುಜಿ? ಹೇಳಿ ಮಾತಾಜಿ, ತೊಂದರೆ ಇಲ್ಲ. ಅಂದ್ರೆ ವೆಲ್ತ್ ಅಲ್ಲಿ ಯಾರಿಗೂ ಎಲ್ರಿಗಿಂತ ಕರೆಕ್ಟ್. ನಂಗೆ ಹೇಳಲಿಕ್ಕೆ ಬರ್ತಿಲ್ಲ ಪ್ರಭುಜಿ, ಶ್ಲೋಕ ಗೊತ್ತು. ಸರಿ, 6 ಹೇಳ್ದಿದ್ರೆ ಪರವಾಗಿಲ್ಲ, ಎಷ್ಟನ್ನಾದ್ರೂ ಅಷ್ಟೇ ಹೇಳಿ. ಮೊದಲನೇದು ವೆಲ್ತ್. ಬೇರೆ ಯಾರಾದ್ರೂ ಪ್ರಯತ್ನ ಮಾಡ್ತೀರಾ? ಶೀಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಒಂದು ಐಶ್ವರ್ಯ, ಇನ್ನೊಂದು ಅವನಷ್ಟು ಸಮಗ್ರರು ಯಾರು ಇಲ್ಲ, ಅವನಷ್ಟು ಶಕ್ತಿಶಾಲಿಗಳು ಯಾರು ಇಲ್ಲ. ಉದಾಹರಣೆಗೆ ಗೋವರ್ಧನ ಪರ್ವತವನ್ನ ಕಿರುಬೆರಳಲ್ಲಿ ಎತ್ತಿದ್ದು, ಅವನಷ್ಟು ಐಶ್ವರ್ಯ ಯಾರು ಇಲ್ಲ ಅಂದಾಗ ಅಷ್ಟು 16,000 ಕೋಟಿ ಅಂತಷ್ಟು ಅದು ಚಿನ್ನದ ವಜ್ರದಲ್ಲೇ ಮಾಡಿದಂತ ಮನೆಗಳು ಇದು ಈಗ ನಮಗೆ ಯಾರಿಗೂ ಕಟ್ಲಿಕ್ಕಾಗಲ್ಲ. ವಿದ್ಯೆಯಲ್ಲಿ ಅವನಷ್ಟು ಜ್ಞಾನ ಉಳ್ಳವರು ಯಾರು ಇಲ್ಲ. ಮತ್ತೆ ಪ್ರಖ್ಯಾತಿ, ಅವನಷ್ಟು ಬ್ರಹ್ಮಾಂಡ, ಎಲ್ಲಾ ಬ್ರಹ್ಮಾಂಡದಲ್ಲೂ ಅವನ ವಿಖ್ಯಾತಿ ಹರಡಿದೆ. ಅಷ್ಟು ಬೇರೆಯವರಿಗೆ ಯಾರಿಗೂ ಇಲ್ಲ. ಐಶ್ವರ್ಯ ಸಮಗ್ರಸ್ಯ ವೀರಸ್ಯ ಯಶಸ್ಸು ಅವನಲ್ಲೇ ಇದೆ. ಅವನಷ್ಟು ಜ್ಞಾನ ಪಡೆದವರು ಯಾರು ಇಲ್ಲ. 6 ಆಯ್ತಾ ಅನ್ಸುತ್ತಲ್ಲ? ಗೊತ್ತಾಗ್ತಾ ಇಲ್ಲ ಪ್ರಭುಜಿ, ಎಲ್ಲಿ ಯಾವ್ದೋ ಬಿಟ್ಟೆ ಅನ್ಸ್ತಾ ಇದೆ. ಐಶ್ವರ್ಯ ಅವನು ಲಕ್ಷ್ಮೀಪತಿ. ಮತ್ತೆ ಹೌದು ಪ್ರಭುಜಿ. ಮತ್ತೆ ಇನ್ನೊಂದು, ಅವನಷ್ಟು ವೈರಾಗ್ಯ ಇರುವವರು ಯಾರು ಇಲ್ಲ. ಹೇಗೆ ಅಂದ್ರೆ ರಾಮನು ವನವಾಸಕ್ಕೆ ಹೋಗ್ಬೇಕು ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಹೊರಟಿದ್ದು, ಕೃಷ್ಣನು ತ್ಯಾಗ ಮಾಡಿ ಇಮಿಡಿಯೇಟ್ ಆಗಿ ಮಥುರೆಯನ್ನು ಬಿಟ್ಟು ಹೊರಟಿದ್ದು ಎಲ್ಲ ಅದೆಲ್ಲದು ತೋರಿಸ್ತಾ ಇದೆ. ತ್ಯಾಗ ಮಾಡಿದ್ರಲ್ಲ ಅವನು, ವೈರಾಗ್ಯ ಮಾಡಿದ್ರಲ್ಲ ಅವನ್ ಬಿಟ್ರೆ ಇಲ್ಲ. ಸರಿ, ಧನ್ಯವಾದ. ಈ ರೀತಿ ಭಗವಂತ ಅವನು 6 ರೀತಿಯಾದಂತಹ ಭಗಗಳನ್ನ ಸಂಪೂರ್ಣವಾಗಿ ಹೊಂದಿದ್ದಾನೆ. ಇಂತಹ ಭಗವಂತನನ್ನ ನಾವು ಆಕರ್ಷಿಸುವುದು ಹೇಗೆ? ಭಗವಂತನ ಭಕ್ತಿಯನ್ನ ಮಾಡುವುದು ಹೇಗೆ? ಅದು ಭಕ್ತಿಯಿಂದ. ಭಗವಂತನನ್ನ ಭಕ್ತಿಯಿಂದ ಮಾತ್ರ ಪಡಿಲಿಕ್ಕೆ ಸಾಧ್ಯ. ಭಕ್ತ್ಯಾ ಮಾಂ ಅಭಿಜಾನಾತಿ, ನನ್ನನ್ನ ಭಕ್ತರು ಮಾತ್ರ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತೇಳಿ ಭಗವಂತ ಹೇಳ್ತಾನೆ. ಅದರಿಂದ ಈ ಭಕ್ತಿ, ಈ ಶುದ್ಧ ಭಕ್ತಿ ಏನಿದೆ, ಆ ಕೃಷ್ಣ ಪ್ರೇಮ ಏನಿದೆ, ಅದು ಭಗವಂತನನ್ನು ಕೂಡ ನಮ್ಮ ಕಡೆಗೆ ಆಕರ್ಷಿಸ್ಲಿಕ್ಕೆ ಸಾಧ್ಯ ಇದೆ. ಒಂದು ಸಲ ಭಗವಂತನ ಪ್ರೀತಿಗೆ ನಾವು ಪಾತ್ರರಾದೆವು, ಭಗವಂತನ ಕೃಷ್ಣ ಪ್ರೇಮ ನಮಗೆ ದೊರಕಿತ್ತು ಅಂತ ಹೇಳಿದ್ರೆ, ಆಮೇಲೆ ನಾವು ಭಗವಂತನ ಧಾಮಕ್ಕೆ ಹೋಗಬಹುದು, ಭಗವಂತನ ಸಂಘದಲ್ಲಿರಬಹುದು, ನಿತ್ಯವೂ ಭಗವಂತನ ಸೇವೆಯಲ್ಲಿರಬಹುದು. ಈ ಭೌತಿಕವಾದಂತಹ ಯಾವುದೇ ತೊಂದರೆಗಳು, ಅಡಚಣೆಗಳು ನಮ್ಮನ್ನ ಏನು ಕೂಡ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಈ ಭಕ್ತಿಯನ್ನ, ಶುದ್ಧ ಭಕ್ತಿಯನ್ನ ಶ್ರೀಕೃಷ್ಣ ಆಕರ್ಷಿಣಿ ಅಂತ ಹೇಳಿ ಕರೆದಿದ್ದಾರೆ.
ಪ್ರೇಮ, ಭಗವಂತನ ಕುರಿತಾಗಿ ಭಕ್ತರು ಮಾಡುವಂತಹ ಪ್ರೇಮ ಏನಿದೆ ಅದಕ್ಕಾಗಿ ಭಗವಂತನು ಕೂಡ ಸೋತು ಭಕ್ತರ ಮುಂದೆ ಬರ್ತಾನೆ. ಈಗ ಎಲ್ಲಾ ಭಕ್ತರಲ್ಲಿ ಅತಿ ಶ್ರೇಷ್ಠವಾದಂತಹ ಭಕ್ತರು ಅಂತ ಹೇಳಿದ್ರೆ ಅದು ಶ್ರೀಮತಿ ರಾಧಾರಾಣಿ. ಶ್ರೀಮತಿ ರಾಧಾರಾಣಿಯನ್ನ ಮದನ ಮೋಹನ ಮೋಹಿನಿ ಅಂತ ಕರೀತಾರೆ. ಯಾಕಂದ್ರೆ ಮದನ ಅಂತ ಹೇಳಿದ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಏನು ಗಂಡು ಹೆಣ್ಣುಗಳ ನಡುವೆ ಆಕರ್ಷಣೆಯನ್ನ ಕಾಣ್ತೇವೆ, ಅದಕ್ಕೆ ಕಾರಣ ಮದನ. ಮದನ ಅಥವಾ ಕಾಮದೇವ ಅವನು ಕೆಲಸ ಮಾಡದೇ ಇದ್ರೆ ಒಂದು ಜೀವಿಗೆ ಇನ್ನೊಂದು ಜೀವಿಯ ಮೇಲೆ ಆಕರ್ಷಣೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮನುಷ್ಯರಲ್ಲಿ ಇರ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ ಇರ್ಲಿ, ಅಥವಾ ಕ್ರಿಮಿಕೀಟಗಳಲ್ಲೇ ಇರ್ಲಿ, ಎಲ್ಲದರಲ್ಲಿಯೂ ಕೂಡ ಆ ಆಕರ್ಷಣೆಯನ್ನ ಉಂಟು ಮಾಡುವಂಥದ್ದು ಮದನ. ಆದ್ರೆ ಯಾರು ಆ ಶ್ರೀಕೃಷ್ಣನ ಭಕ್ತಿಯನ್ನ ಮಾಡ್ತಾರೋ ಅವರಿಗೆ ಈ ಮದನ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಆ ಭೌತಿಕವಾದಂತಹ ಸಂಸಾರ ಸುಖಕ್ಕಿಂತ ಉತ್ತಮವಾದಂತಹ ಸುಖ ಆ ಭಕ್ತಿಯಲ್ಲಿ ದೊರೆಯುತ್ತದೆ. ಹಾಗಾಗಿ ಭಗವಂತನನ್ನ ಮದನ ಮೋಹನ ಅಂತ ಕರೀತಾರೆ. ಮದನನನ್ನೇ ಮೋಹಗೊಳಿಸುವಂತಹವನು. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಈ ಎಲ್ಲಾ ಜೀವಿಗಳ ನಡುವೆ ಆಕರ್ಷಣೆಯನ್ನ ಉಂಟು ಮಾಡ್ಲಿಕ್ಕೆ ಮದನನು ಕಾರಣನಾದ್ರೆ, ಭಗವಂತನಿಗೂ ಭಕ್ತರಿಗೂ ಇರುವಂತಹ ಆ ಒಂದು ಆಕರ್ಷಣೆ ಏನಿದೆ ಅಲ್ಲಿ ಮದನನಿಗೆ ಕೆಲಸ ಇಲ್ಲ. ಎಲ್ಲ ಜೀವಾತ್ಮರು ತಾವಾಗಿಯೇ ಭಗವಂತನಿಗೆ ಆಕರ್ಷಿತರಾಗ್ತಾರೆ. ಹಾಗಾಗಿ ಆ ಮದನನನ್ನ ಭಗವಂತ ಸೋಲಿಸ್ತಾನೆ. ಆದ್ರಿಂದ ಭಗವಂತನನ್ನ ನಾವು ಮದನ ಮೋಹನ ಅಂತ ಕರಿತೇವೆ, ಮದನ ಮೋಹನ. ಆದ್ರೆ ಆ ಒಂದು ರಾಧಾರಾಣಿ ಹೇಗೆ ಅಂತ ಹೇಳಿದ್ರೆ, ತನ್ನ ಶ್ರೇಷ್ಠವಾದಂತಹ ಭಕ್ತಿಯಿಂದ, ತನ್ನ ಪರಿಶುದ್ಧವಾದಂತಹ ಭಕ್ತಿಯಿಂದ ಆ ಮದನ ಮೋಹನನನ್ನೇ ತನ್ನ ಕಡೆಗೆ ಆಕರ್ಷಿಸುವಂತಹ ಶಕ್ತಿ ರಾಧಾರಾಣಿಗಿದೆ. ಆದ್ರಿಂದ ರಾಧಾರಾಣಿಯನ್ನ ಮದನ ಮೋಹನ ಮೋಹಿನಿ ಅಂತ ಹೇಳಿ ಕರೀತೇವೆ. ಭಗವದ್ಗೀತೆಯಲ್ಲಿಯೂ ಕೂಡ ಆ ಒಂದು ಶ್ಲೋಕ ನಾವು ದೈವಿ ಹೇಷ, ಈ ಒಂದು ಭಕ್ತರು ಭಗವಂತನ ದೈವಿ ಪ್ರಕೃತಿಯಲ್ಲಿ ಇರ್ತಾರೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವಿ ಪ್ರಕೃತಿ ಮಾಶ್ರಿತಃ. ಆ ದೈವಿ ಪ್ರಕೃತಿ ಅನ್ನುವಂತಹ ಪದ ಏನಿದೆ ಅದು ರಾಧಾರಾಣಿಯನ್ನ ಸೂಚಿಸ್ತದೆ. ಯಾರೆಲ್ಲ ಭಕ್ತರಾಗಿದ್ದಾರೋ ಅವರು ಎಲ್ಲರೂ ಕೂಡ ರಾಧಾರಾಣಿಯ ಒಂದು ಕೃಪೆಯಲ್ಲಿ ಇರ್ತಾರೆ. ನಾವು ಕೂಡ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳುವಾಗ ಅಲ್ಲಿ ಹರೇ ಅನ್ನುವಂತಹ ಪದ ರಾಧಾರಾಣಿಯನ್ನು ಸೂಚಿಸ್ತದೆ. ರಾಧಾರಾಣಿಯಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂತಹದ್ದು. ಹೇ ರಾಧಾರಾಣಿ, ನೀನು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯಳಾದವಳು, ನಮ್ಮನ್ನು ಕೂಡ ಆ ಭಗವಂತನ ಸೇವೆಯಲ್ಲಿ ತೊಡಗಿಸು, ನಮಗೂ ಕೂಡ ಆತನ ಆ ಒಂದು ಪ್ರೇಮವನ್ನ ದೊರಕಿಸಿಕೊಡು ಅಂತ ಹೇಳಿ ರಾಧಾರಾಣಿಯಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡುವಂತಹದ್ದು. ಅದರಿಂದ ಭಕ್ತಿ ಮಾಡುವುದು ಅಂತ ಹೇಳಿದ್ರೆ ರಾಧಾರಾಣಿ ಅವರ ಒಂದು ಹೆಜ್ಜೆಯನ್ನ ನಾವು ಅನುಸರಿಸುವಂತಹದ್ದು, ಮತ್ತು ಅವರು ಕೊಟ್ಟಿರುವಂತಹ ಅಥವಾ ಅವರು ಹಾಗೆ ಕೊಟ್ಟಿರುವಂತಹ ಹೆಜ್ಜೆಗಳಲ್ಲಿ ನಡೆದು ನಮ್ಮ ಭಕ್ತಿಯನ್ನ ನಾವು ಪರಿಪೂರ್ಣಗೊಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತಹದ್ದು. ನಾವು ಮಾಡುವಂತಹ ಭಕ್ತಿ ಈ ರಾಧಾರಾಣಿಯ ಒಂದು ರಕ್ಷಣೆಯಲ್ಲಿದೆ, ಅಥವಾ ಆಕೆಯ ಒಂದು ನಿಯಂತ್ರಣದಲ್ಲಿ ನಾವು ಮಾಡುವಂತಹ ಭಕ್ತಿ ಇದೆ. ನಾವು ಭಕ್ತಿಯಲ್ಲಿ ಪ್ರಗತಿಯನ್ನ ಸಾಧಿಸಬೇಕೋ ಅಥವಾ ಭಕ್ತಿಯಲ್ಲಿ ನಾವು ಕಡಿಮೆ ಆಗ್ತೇವೋ, ಇದೆಲ್ಲವೂ ಕೂಡ ಆ ರಾಧಾರಾಣಿಯ ಕೃಪೆಯ ಮೇಲೆ ನಿಂತಿದೆ. ರಾಧಾರಾಣಿಯ ಕೃಪೆ ನಮಗೆ ದೊರಕಿದ್ರೆ ನಾವು ಕೃಷ್ಣನನ್ನ ಪಡೆಯುತ್ತೇವೆ. ರಾಧಾರಾಣಿಯ ಕೃಪೆ ನಮಗೆ ದೊರಕದೇ ಇದ್ರೆ ನಮಗೆ ಕೃಷ್ಣನ ಕೃಪೆ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಶ್ರೀಕೃಷ್ಣನನ್ನ ಹೇಗೆ ಸಂಬೋಧಿಸ್ತೇವೆ? ರಾಧಾಕೃಷ್ಣ ಅಂತ ಹೇಳ್ತೇವೆ. ರಾಧಾಕೃಷ್ಣ, ರಾಧೆಯನ್ನ ನಾವು ಮೊದಲು ಇಡ್ತೇವೆ, ಪ್ರಕೃತಿಯನ್ನ ಮೊದಲು ಇಟ್ಟು ಆಮೇಲೆ ಆ ಪುರುಷನನ್ನ ನಾವು ಆರಾಧನೆ ಮಾಡ್ತೇವೆ. ಹಾಗೆ ಗುರುಗಳನ್ನು ಕೂಡ ನಾವು ಮೊದಲು ಗುರುಗಳಿಗೆ ವಂದನೆಗಳನ್ನ ಅರ್ಪಿಸಿ ಆಮೇಲೆ ಭಗವಂತನ ಹತ್ರ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ. ಆ ಗುರುಗಳು ಭಗವಂತನ ಸೇವೆಯನ್ನ ಮಾಡುವುದರಲ್ಲಿ ನಾವು ಅವರಿಗೆ ಸಹಾಯಕರಾಗಿದ್ದೇವೆ ಮಾತ್ರ, ನಾವೇ ನೇರವಾಗಿ ಭಗವಂತನ ಹತ್ರ ಹೋಗುವಂತಹ ಶಕ್ತಿ ನಮಗೆ ಇಲ್ಲ. ಈ ಶುದ್ಧ ಭಕ್ತಿ ಮಾತ್ರ ಭಗವಂತನನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ. ಶುದ್ಧ ಭಕ್ತಿಯಿಂದ ಮಾತ್ರ ನಮಗೆ ಭಗವಂತನನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಶ್ರೀಮದ್ ಭಾಗವತದ 11ನೇ ಸ್ಕಂದದ
ಈ ಒಂದು 14ನೇ ಅಧ್ಯಾಯದಲ್ಲಿ ಬರುವ 20ನೇ ಶ್ಲೋಕದಲ್ಲಿ ಇಲ್ಲಿ ಉದ್ಧವನಿಗೆ ಶ್ರೀಕೃಷ್ಣನು ಹೇಳುವಂತಹ ಮಾತು ಏನು ಹೇಳ್ತಾ ಇದ್ದಾರೆ? ನಾನು ಇಂಗ್ಲಿಷ್ ನಲ್ಲಿ ಓದ್ತೇನೆ ಮೊದಲು. My dear Uddhava, the unalloyed devotional service in the form of Prem Bhakti rendered to me by my devotees brings me under their control. Those engaged in mystic yoga, andre sadhyati yoga, Sankhya philosophy, pious work, Vedic study, austerity or renunciation cannot thus control me to this extent. ಈಗ ಯೋಗಿಗಳು ಕೂಡ ಭಗವಂತನ ಒಂದು ಧ್ಯಾನದಲ್ಲಿ ತೊಡಗಿದ್ದಾರೆ. ಧ್ಯಾನ ಅವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಸುರಾಸುರಗಣ ದೇವಾಯ ತಸ್ಮೈ ನಮಃ. ಹೀಗೆ ಯೋಗಿಗಳು ನಿರಂತರವಾಗಿ ಯಾರನ್ನ ಸ್ತುತಿ ಮಾಡ್ತಾರೆ, ಯಾರನ್ನ ಧ್ಯಾನ ಮಾಡ್ತಾರೆ, ಅಂತಹ ಭಗವಂತ ಆ ಯೋಗಿಗಳಿಗೆ ದೊರಕುವುದಿಲ್ಲ, ವೇದಗಳಿಗೆ ದೊರಕುವುದಿಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತವು. ಆತ್ಮಭಕ್ತರಿಗೆ ಸಿಗ್ತಾರೆ, ವೇದಗಳಿಗೂ ಕೂಡ ಭಗವಂತ ದೊರಕುವುದಿಲ್ಲ. ಅಷ್ಟೊಂದು ಭಕ್ತಿಯನ್ನ ಮಾಡಿದವರಿಗೂ, ಅಷ್ಟೊಂದು ಕಷ್ಟವನ್ನು, ಅಷ್ಟೊಂದು ತಪಸ್ಸನ್ನು ಮಾಡಿದವರಿಗೂ ಭಗವಂತ ದೊರಕುವುದಿಲ್ಲ. ಆದ್ರೆ ಯಾರು ಭಗವಂತನ ಶುದ್ಧ ಭಕ್ತಿ ಸೇವೆಯನ್ನ ಮಾಡ್ತಾರೋ ಅವರಿಗೆ ಭಗವಂತ ದೊರಕ್ತಾನೆ. ಕೇವಲ ಭಗವಂತ ದೊರಕುವುದು ಮಾತ್ರ ಅಲ್ಲ, ಭಗವಂತನನ್ನ ತಮ್ಮ ನಿಯಂತ್ರಣದ ಅಡಿಗೆ ಅವರು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಿಕ್ಕೆ ಅವರಿಂದ ಸಾಧ್ಯವಾಗ್ತದೆ. ಇದು ಶ್ರೀಕೃಷ್ಣ ಆಕರ್ಷಿಣಿ. ಇನ್ನು ನಾರದ ಮುನಿಗಳು ಯುಧಿಷ್ಠಿರ ಮಹಾರಾಜನಿಗೆ ಹೇಳುವಂತಹ ಮಾತು ಇದು. ಶ್ರೀಮದ್ ಭಾಗವತದಲ್ಲಿ ಬರುವಂತಹ 7ನೇ ಸ್ಕಂದದ 10ನೇ ಅಧ್ಯಾಯದ 48ನೇ ಶ್ಲೋಕ. ಮೈ ಡಿಯರ್ ಮಹಾರಾಜ ಯುಧಿಷ್ಠಿರ, ಆಲ್ ಆಫ್ ಯು ದ ಪಾಂಡವಾಸ್, ಇದು ಪಾಂಡವರಿಗೆಲ್ಲ ಹೇಳುವಂತಹದ್ದು, ಆರ್ ಎಕ್ಸ್ಟ್ರೀಮ್ಲಿ ಫಾರ್ಚುನೇಟ್. For the Supreme Personality of Godhead, Krishna, lives in your palace just like a human being. Great saintly persons know this very well and therefore they constantly visit this house. ಯುಧಿಷ್ಠಿರ ಮಹಾರಾಜರಿಗೆ ನಾರದ ಮುನಿಗಳು ಹೇಳುವಂಥದ್ದು, ನೀವು ಎಷ್ಟೊಂದು ಪುಣ್ಯವಂತರು, ನೀವು ಎಷ್ಟೊಂದು ಭಾಗ್ಯಶಾಲಿಗಳು ಅಂತ ಹೇಳಿದ್ರೆ, ಆ ಭಗವಂತನನ್ನ ನೋಡ್ಲಿಕ್ಕೆ ಜನ ಎಷ್ಟೊಂದು ಪ್ರಯತ್ನ ಮಾಡ್ತಾರೆ. ಯೋಗಿಗಳೆಲ್ಲ ತಮ್ಮ ಜೀವನ ಪರ್ಯಂತ ತಪಸ್ಸನ್ನ ಮಾಡ್ತಾರೆ. ಅಂತಹ ಭಗವಂತ ನಿಮ್ಮ ಮನೆಯಲ್ಲಿ ಬಂದು ನೆಲೆಸಿದ್ದಾನೆ. ಅವನು ನಿಮ್ಮ ಒಂದು ಕುಟುಂಬದ ಸದಸ್ಯನಾಗಿದ್ದಾನೆ. ಅಂತಹ ಭಗವಂತನನ್ನ ನೋಡ್ಲಿಕ್ಕೆ ದೊಡ್ಡ ದೊಡ್ಡ ಈ ಸಂತರೆಲ್ಲ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಅಂತಹ ಒಂದು ಭಾಗ್ಯಶಾಲಿಗಳಾಗಿದ್ದೀರಾ ನೀವು, ಅಂತಹ ಭಾಗ್ಯವನ್ನ ನೀವು ಹೊಂದಿದ್ದೀರಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಕ್ಕೆ 3ನೇ ಒಂದು ಉದಾಹರಣೆ. ಇದೆಲ್ಲವೂ ಕೂಡ ಬೇರೆ ಬೇರೆ ಉದಾಹರಣೆಗಳು. ಅರ್ಜುನನು ಶ್ರೀಕೃಷ್ಣನಿಗೆ ಹೇಳುವಂತಹದ್ದು. ಈ ಮಾತು ಯಾವಾಗ ಹೇಳುದು ಅಂತ ಹೇಳಿದ್ರೆ, 11ನೇ ಅಧ್ಯಾಯದಲ್ಲಿ ಭಗವಂತ ತನ್ನ ವಿಶ್ವರೂಪವನ್ನ ತೋರಿಸ್ತಾನೆ. ಅದರ ನಂತರ ಅರ್ಜುನ ಭಯಗೊಂಡು ಈ ಮಾತನ್ನ ಹೇಳುವಂತಹದ್ದು. ಏನಂತ ಹೇಳ್ತಾನೆ ಅರ್ಜುನನು ಕೃಷ್ಣನ ಬಗ್ಗೆ, Thinking of you as my friend, I have rashly addressed you, O Krishna, O Yadava, O my friend. Not knowing your glories, please forgive whatever I may have done in madness or in love. I have dishonored you many times, jesting as we relaxed, lay on the same bed or sat or ate together, sometimes alone and sometimes in front of many friends. Infallible one, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಫಾರ್ ಆಲ್ ದೋಸ್ ಅಫೆನ್ಸಸ್. ಇಲ್ಲಿ ಅರ್ಜುನನು ಭಗವಂತನಲ್ಲಿ ಕ್ಷಮೆಯನ್ನ ಕೇಳ್ತಾ ಇದ್ದಾನೆ. ಅರ್ಜುನ, ನಿನ್ನನ್ನು ನಾನು ನನ್ನ ಮಿತ್ರ ಅಂತ ತಿಳ್ಕೊಂಡೆ, ನೀನು ನನ್ನ ಸಖ ಅಂತ ಹೇಳಿ ತಿಳ್ಕೊಂಡೆ. ಆದ್ರಿಂದ ನಾವು ಮಿತ್ರರ ಜೊತೆ ಹೇಗೆ ವರ್ತಿಸ್ತೇವೋ ಅದೇ ರೀತಿಯಾಗಿ ನಿನ್ನ ಜೊತೆಗೂ ವರ್ತಿಸಿದ್ದೇನೆ. ದಯವಿಟ್ಟು ನನ್ನ ಕ್ಷಮಿಸು. ನಿನ್ನ ಈ ಒಂದು ಶಕ್ತಿ, ಐಶ್ವರ್ಯ ನನಗೆ ಗೊತ್ತಿರ್ಲಿಲ್ಲ, ದಯವಿಟ್ಟು ಕ್ಷಮಿಸು ಅಂತ ಹೇಳಿ. ಆದ್ರೆ ಅರ್ಜುನ ಕ್ಷಮೆಯನ್ನ ಕೇಳುವುದಕ್ಕಿಂತ ಮೊದಲೇ ಭಗವಂತ ಕ್ಷಮಿಸಿದ್ದಾನೆ. ಇಲ್ಲ ಅಂತ ಹೇಳಿದ್ರೆ ಭಗವಂತ ಅರ್ಜುನನ ಸಾರಥಿ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಇದೆಲ್ಲ ನಡೆದಿರುವಂತಹದ್ದು ಹಿಂದೆ. ಹಾಗಾಗಿ ಶ್ರೀಕೃಷ್ಣನು ಅರ್ಜುನನ ಸಖನಾಗಿ ಅರ್ಜುನನ ಜೊತೆಗೆ ಈ ರೀತಿಯಾದಂತಹ ಎಲ್ಲ ವ್ಯವಹಾರಗಳನ್ನು ಮಾಡಿದ್ದಾನೆ. ಅರ್ಜುನನ ಸೇವೆಯನ್ನು ಕೂಡ ಭಗವಂತ ಮಾಡಿದ್ದಾನೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಭಗವಂತನ ಶುದ್ಧ ಭಕ್ತಿಯ ಮೂಲಕ, ಭಗವಂತನಲ್ಲಿ ಶುದ್ಧವಾದಂತಹ ಭಕ್ತಿಯನ್ನ ಹೊಂದುವ ಮೂಲಕ. ಜನ ಹೇಳ್ತಾರೆ ದೇವರು ಬಹಳ ದೊಡ್ಡವನು ಅಂತ ಹೇಳಿ, ಗಾಡ್ ಇಸ್ ಗ್ರೇಟ್. ಆದ್ರೆ ಭಗವಂತನ ಭಕ್ತಿ ಸೇವೆಯನ್ನ ಮಾಡೋದ್ರಿಂದ ಭಗವಂತನ ನಿಜವಾದಂತಹ ಆ ಒಂದು ಶ್ರೇಷ್ಠತೆ ಏನು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಆದ್ರೆ ಈ
ಭಕ್ತಿ ಸೇವೆಯನ್ನ ನಾವು ಭಗವಂತನಿಗಿಂತಲೂ ಉತ್ತಮ, ಇನ್ನೂ ಶ್ರೇಷ್ಠ ಅಂತೇಳಿ ಹೇಳ್ತೇವೆ. ಯಾಕಂದ್ರೆ ಭಕ್ತಿ ಸೇವೆ ಭಗವಂತನನ್ನು ಕೂಡ ಆಕರ್ಷಿಸಲಿಕ್ಕೆ ಸಾಧ್ಯ ಇದೆ. ಇಲ್ಲಿಗೆ ಮೊದಲನೇ ಅಧ್ಯಾಯವು ಪೂರ್ಣವಾಯಿತು. ಎರಡನೇ ಅಧ್ಯಾಯದಲ್ಲಿ ಈ ಆರಂಭಿಕ ಹಂತಗಳು, ಭಕ್ತಿ ಸೇವೆಯನ್ನ ಮಾಡುವ ಆರಂಭಿಕ ಹಂತಗಳನ್ನು ನಾವು ನೋಡ್ತೇವೆ. ಮೊದಲನೇ ಅಧ್ಯಾಯದ ಸಾರಾಂಶ ಏನು ಅಂತ ಹೇಳಿದ್ರೆ, ಶುದ್ಧ ಭಕ್ತಿ ಸೇವೆಯ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈ ಭಕ್ತಿರಸಾಮೃತ ಸಿಂಧು ಪುಸ್ತಕ ಏನಿದೆ, ಇದು ನಮಗೆ ಭಕ್ತಿಯ ಕುರಿತಾದಂತಹ ಎಲ್ಲ ಅನುಮಾನಗಳನ್ನು ನಾಶ ಮಾಡಬೇಕು. ನಮಗೆ ಭಕ್ತಿಯನ್ನ ನಾನು ಯಾಕೆ ಮಾಡ್ತಾ ಇದ್ದೇನೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ಕಾರಣ ನನ್ನಲ್ಲಿ ಇರಬೇಕು, ಮತ್ತು ಆ ಭಕ್ತಿ ಸೇವೆಯನ್ನು ಹೇಗೆ ಮಾಡುವುದು ಅನ್ನೋದು ಕೂಡ ಅದು ನಮಗೆ ತಿಳಿಸಿಕೊಡ್ತದೆ. ಹಾಗಾಗಿ ಮೊದಲನೇ ಅಧ್ಯಾಯದಲ್ಲಿ ನಾವು ಏನು ಕಲಿತೇವೆ ಅಂತ ಹೇಳಿದ್ರೆ, ಭಕ್ತಿ ಸೇವೆಯನ್ನ ಪ್ರತಿಯೊಬ್ಬರು ಮಾಡಲೇಬೇಕು. ಭಕ್ತಿ ಸೇವೆಯೇ ನಮ್ಮ ಮಾನವ ಜನ್ಮದ ಸಾರ್ಥಕತೆಗೆ ಸಾಧನ. ಭಕ್ತಿ ಸೇವೆ ಯಾವೆಲ್ಲ ರೀತಿಯಾದಂತಹ ಫಲವನ್ನ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ, ಭಕ್ತಿ ಸೇವೆಯನ್ನ ಮಾಡಿದಂತಹ ಭಕ್ತರು ಹೇಗೆ ತಮ್ಮ ಜೀವನದಲ್ಲಿ ಸಾರ್ಥಕ್ಯವನ್ನ ಹೊಂದಿದ್ದಾರೆ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮೊದಲನೇ ಅಧ್ಯಾಯ ಉತ್ತರವನ್ನ ಕೊಡ್ತದೆ. ಹಾಗಾದ್ರೆ ಎರಡನೇ ಅಧ್ಯಾಯದಲ್ಲಿ ಏನನ್ನ ಹೇಳಬೇಕು? ಇಂತಹ ಶ್ರೇಷ್ಠವಾದಂತಹ ಭಕ್ತಿಯನ್ನ ಮಾಡುವುದು ಹೇಗೆ ಅನ್ನುವುದು ಮುಂದಿನ ಅಧ್ಯಾಯಗಳ ಒಂದು ಚರ್ಚೆಯ ವಿಷಯವಾಗಿರ್ತದೆ. ಭಕ್ತಿಯ ಮೊದಲನೆಯ ಹಂತಗಳು ಅಂದ್ರೆ ಈ ಪ್ರೇಮ ಭಕ್ತಿಯನ್ನ ಯಾವುದು ಕೃಷ್ಣನನ್ನೇ ಆಕರ್ಷಿಸ್ತದೋ, ಯಾವುದು ನಮ್ಮ ಎಲ್ಲಾ ಕಷ್ಟಗಳನ್ನು ದೂರ ಮಾಡ್ತದೋ, ಯಾವ ಭಕ್ತಿಯು ನಮಗೆ ಎಲ್ಲಾ ಒಳಿತನ್ನೂ ತಂದು ಕೊಡ್ತದೋ, ಯಾವ ಭಕ್ತಿಯನ್ನ ಮಾಡೋದ್ರಿಂದ ಆ ಮೋಕ್ಷವೂ ಕೂಡ ಸಣ್ಣದಾಗಿ ಹೋಗ್ತದೋ, ಮತ್ತೆ ಯಾವ ಭಕ್ತಿ ಸೇವೆ ಅತ್ಯಂತ ವಿರಳವಾಗಿದೆಯೋ, ಎಲ್ಲರಿಗೂ ದೊರಕುವುದಿಲ್ಲವೋ, ಎಂತಹ ಆ ಒಂದು ಭಕ್ತಿಯನ್ನ ಪಡೆಯುವುದರಿಂದ ನಾವು ಭೌತಿಕ ಆನಂದಕ್ಕಿಂತ ಎಷ್ಟೋ ಪಟ್ಟು, ಲಕ್ಷ ಪಟ್ಟು ಹೆಚ್ಚಿನದಾದಂತಹ ಆನಂದವನ್ನ ಪಡೆಯಲಿಕ್ಕೆ ಸಾಧ್ಯ ಇದೆಯೋ, ಯಾವ ಭಕ್ತಿ ಸೇವೆಯಿಂದ ಆ ದೇವೋತ್ತಮ ಪರಮಪುರುಷನನ್ನೇ ಆಕರ್ಷಿಸಲಿಕ್ಕೆ ಸಾಧ್ಯ ಇದೆಯೋ, ಅಂತಹ ಭಕ್ತಿ ಸೇವೆಯನ್ನ ಮಾಡುವುದು ಹೇಗೆ ಅನ್ನುವುದನ್ನ ನಾವು ಈಗ ಮುಂದಿನ ಅಧ್ಯಾಯಗಳಲ್ಲಿ ನೋಡ್ಲಿಕ್ಕಿದ್ದೇವೆ. ಈ ಭಕ್ತಿ ಸೇವೆಯನ್ನ ಪಡೆಯುವುದರಲ್ಲಿ 3 ಹಂತಗಳಿವೆ. ಮುಖ್ಯವಾಗಿ 3 ಹಂತಗಳು ಏನು ಅಂತ ಹೇಳಿದ್ರೆ, ನಮ್ಮ ಗುರಿ ಪ್ರೇಮ ಭಕ್ತಿ, ನಾವು ಹೋಗಿ ಕೊನೆಗೆ ಪಡೆಯಬೇಕಾದದ್ದು ಪ್ರೇಮ ಭಕ್ತಿಯನ್ನು. ಆದ್ರೆ ಒಂದೇ ಸಲಕ್ಕೆ ಪ್ರೇಮ ಭಕ್ತಿಯನ್ನ ಪಡೀಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಏನು ಮಾಡಬೇಕು? ಮೊದಲನೇದಾಗಿ ನಾವು ಪ್ರಾರಂಭಿಸಬೇಕಾಗಿರುವಂತಹದ್ದು ಸಾಧನಾ ಭಕ್ತಿಯಿಂದ. ಸಾಧನಾ ಭಕ್ತಿ ಅದು ಪರಿಪಕ್ವವಾದಾಗ ಭಾವಭಕ್ತಿಯಾಗಿ ಪರಿಣಮಿಸ್ತದೆ, ಅಥವಾ ಭಾವಭಕ್ತಿಯಾಗಿ ಅದು ಕಾಣಿಸಿಕೊಳ್ತದೆ, ಅದು ಮುಂದುವರಿತದೆ. ಆಮೇಲೆ ಬರುವಂತಹದ್ದು ಪ್ರೇಮ ಭಕ್ತಿ. ಭಕ್ತಿಯ 9 ಹಂತಗಳನ್ನು ನಾವು ನೋಡಿದ್ದೇವೆ: ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ. ಇವುಗಳಲ್ಲಿ ಕೊನೆಯದಾದಂಥದ್ದು 8ನೇದ್ದು ಭಾವಭಕ್ತಿ, 9ನೇದ್ದು ಪ್ರೇಮ ಭಕ್ತಿ. ಅದಕ್ಕಿಂತ ಹಿಂದಿನದ್ದೆಲ್ಲವೂ ಕೂಡ ಸಾಧನಾ ಭಕ್ತಿ ಅಂತ ಹೇಳಿ ಕರೆಸಿಕೊಳ್ತದೆ. ಈ ಸಾಧನಾ ಭಕ್ತಿಯಲ್ಲಿಯೂ ಕೂಡ 2 ವಿಧಗಳಿವೆ. ಅದನ್ನ ವೈದಿ ಸಾಧನ ಭಕ್ತಿ, ಇನ್ನೊಂದು ರಾಗಾನುಗ ಸಾಧನ ಭಕ್ತಿ ಅಂತ ಕರೀತೇವೆ. ಈಗ ನಾವು ಮಾಡ್ತಾ ಇರುವಂತಹ ಭಕ್ತಿ ಏನು ಅಂತ ಹೇಳಿದ್ರೆ ಬಹಳ ಪ್ರಾಥಮಿಕವಾದಂತಹ ಭಕ್ತಿ ಸೇವೆ. ಅದು ವೈದಿ ಭಕ್ತಿ. ನಾವು ನಮ್ಮ ಭಕ್ತಿ ಸೇವೆಯಲ್ಲಿ ಪರಿಪೂರ್ಣರಾದಾಗ ನಾವು ಇಲ್ಲಿ ಬಂದು ಸೇರ್ತೇವೆ ಪ್ರೇಮ ಭಕ್ತಿ. ಈಗ ಏನು ಆ 6 ಲಕ್ಷಣಗಳನ್ನ ಹೇಳಿದ್ದೇವೋ, ಶ್ರೀಕೃಷ್ಣಾಕರ್ಷಿಣಿ ಅಂತ ಹೇಳಿ, ಅದು ಇಲ್ಲಿಗೆ ಬಂದಾಗ ಸಿಗುವಂತಹದ್ದು, ಪ್ರೇಮ ಭಕ್ತಿಗೆ ಬಂದಾಗ ಸಿಗುವಂತಹದ್ದು. ಕ್ಲೇಶಾಗ್ನಿ ಶುಭದ ಮೋಕ್ಷ ಲಘುತಾಕೃತ ಸುದುರ್ಲಭ ಸಾಂದ್ರಾನಂದ ಶ್ರೀಕೃಷ್ಣಾಕರ್ಷಿಣಿ, ಇದೆಲ್ಲವೂ ಸಾಧ್ಯವಾಗುವಂತದ್ದು ಪ್ರೇಮ ಭಕ್ತಿಯಲ್ಲಿ. ನಾವಿರುವಾಗ ಇರುವಂತಹದ್ದು ವೈದಿ ಭಕ್ತಿ. ಹಾಗಾದ್ರೆ ವೈದಿ ಭಕ್ತಿ ಅಂತಂದ್ರೆ ಏನು? ವೈದಿ ಭಕ್ತಿ ಅಂತ ಹೇಳಿದ್ರೆ ಗುರುಗಳು ಹೇಳಿದಂತಹ ವಿಧಾನದಲ್ಲಿ ನನಗೆ ಇಷ್ಟ ಇದೆಯೋ ಇಲ್ಲವೋ ಅನ್ನುವುದನ್ನ ಗಮನಿಸದೆ
ನಾನು ಪ್ರತಿನಿತ್ಯವೂ ಕೂಡ ಭಕ್ತಿ ಸೇವೆಯನ್ನ ಮಾಡುವಂಥದ್ದು. ಹುಷಾರಿಲ್ಲದೆ ಇದ್ದಾಗ ರೋಗ ಬಂದಿರುವಂತಹ ವ್ಯಕ್ತಿಗೆ ಏನು ಮಾಡ್ತಾರೆ, ಕಷಾಯವನ್ನ ಕುಡಿಸ್ತಾರೆ, ಮದ್ದನ್ನ ಕೊಡ್ತಾರೆ. ಅದು ಕಹಿ ಇರ್ತದೆ, ಅವನಿಗೆ ಅದು ಇಷ್ಟ ಇದೆಯೋ ಇಲ್ಲೋ ಅದನ್ನ ಅವನು ತೆಗೆದುಕೊಳ್ಬೇಕು. ಯಾಕಂದ್ರೆ ಅವನು ಗುಣ ಆಗ್ಬೇಕು. ಸಣ್ಣ ಮಕ್ಕಳು ಬಾಲ್ಯದಲ್ಲಿ ಆಟ ಆಡ್ತಾ ಇರ್ತಾರೆ, ಆದ್ರೆ ಅವರಿಗೆ 6 ವರ್ಷ ಪ್ರಾಯ, ಈಗ ಇನ್ನು ಬೇಗ ಶಾಲೆಗೆ ಸೇರಿಸಿ ಬಿಡ್ತಾರೆ. 3 ವರ್ಷಕ್ಕೆ ಶಾಲೆ ಶುರು ಮಾಡ್ತಾರೆ. ಆ ಮಕ್ಕಳಿಗೆ ಆಟ ಆಡುವಂತಹ ವಯಸ್ಸದು, ಅವರಿಗೆ ಆಟದಲ್ಲೇ ಮನಸ್ಸು. ಆದ್ರೆ ಶಾಲೆಗೆ ಹೋಗ್ಬೇಕು. ಶಾಲೆಯಲ್ಲಿ ಮೊದಲನೇ ಸಲ ಶಾಲೆಗೆ ಕರ್ಕೊಂಡು ಹೋಗಿ ಬಿಡುವಾಗ ಮಕ್ಕಳು ಅಳ್ತಾರೆ, ನಾನಿಲ್ಲಿ ಇರುವುದಿಲ್ಲ, ನಾನು ಆಟ ಆಡಬೇಕು ಅಂತ ಹೇಳಿ. ಅದೇ ಒಂದು ಪರಿಸ್ಥಿತಿ ಈಗ ನಮ್ಮದು. ವೈದಿ ಭಕ್ತಿಯನ್ನ ಮಾಡುವಾಗ ನಮಗೆ ಬೆಳಗ್ಗೆ ಬೇಗ ಹೇಳಲಿಕ್ಕೆ ಆಗುದಿಲ್ಲ, 16 ಜಪ ಮಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ. ನಮಗೆ ಜಪ ಮಾಡುವಾಗ ಏಕಾಗ್ರತೆ ಇರುವುದಿಲ್ಲ, ಪುಸ್ತಕ ಓದಲಿಕ್ಕೆ ಸಮಯ ಇಲ್ಲ, ಭಕ್ತಿ ಮಾಡ್ಲಿಕ್ಕೆ ಸರಿಯಾದಂತಹ ವಾತಾವರಣ ಇಲ್ಲ, ಅನೇಕ ಸಮಸ್ಯೆಗಳಿವೆ. ಎಲ್ಲ ಸಮಸ್ಯೆಗಳನ್ನು ಎದುರಿಸಿಕೊಂಡು ಭಕ್ತಿಯನ್ನ ಪ್ರಾರಂಭಿಸಬೇಕು. ಆ ಪ್ರಾರಂಭಿಸುವಂತಹ ಒಂದು ಭಕ್ತಿ ಏನಿದೆ ಅದನ್ನೇ ವೈದಿ ಭಕ್ತಿ ಅಥವಾ ವೈದಿ ಸಾಧನಾ ಭಕ್ತಿ ಅಂತ ಹೇಳಿ ಕರೆಯುವಂಥದ್ದು. ಡಿವೋಷನಲ್ ಸರ್ವಿಸ್ ಅಕಾರ್ಡಿಂಗ್ ಟು ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್. ಪ್ರಭುಪಾದರು ಬಹಳ ಸುಲಭವಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ ಹೇಗೆ ಈ ಒಂದು ಭಕ್ತಿಯನ್ನ ಮಾಡುವಂಥದ್ದು. ವೈದಿ ಭಕ್ತಿಯನ್ನ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಬೇಕು. ಮೊದಲನೇದಾಗಿ ದ್ಯೂತಂ ಪಾನಂ ಸ್ತ್ರೀಯಾಸೂನ, ಜೂಜಾಡುವುದು ಮಾಡಬಾರ್ದು, ಜೂಜನ್ನ ಆಡಬಾರ್ದು. ಪಾನಂ ಮದ್ಯಪಾನ, ಧೂಮಪಾನ ಮತ್ತಿತರ ಅಮಲು ಪದಾರ್ಥಗಳನ್ನ ಸೇವನೆ ಮಾಡಬಾರದು. ಸ್ತ್ರೀಯ ವ್ಯಭಿಚಾರವನ್ನ ಮಾಡಬಾರದು. ಸೂನ ಮಾಂಸಾಹಾರ ಅಥವಾ ಪ್ರಾಣಿ ವಧೆಯನ್ನ ಮಾಡಬಾರದು. ಇದು 4 ನಿಯಂತ್ರಕ ತತ್ವಗಳು ಪ್ರಭುಪಾದರು ನಮಗೆ ಕೊಟ್ಟಿರುವಂತಹದ್ದು. ಇದನ್ನ ಪಾಲಿಸಬೇಕು. ಪ್ರತಿದಿನವೂ ಕೂಡ 16 ಸುತ್ತು 16 ಮಾಲೆ ಜಪವನ್ನ ಮಾಡಬೇಕು. ಇದು 2 ಬಹಳ ಮುಖ್ಯ. ಇನ್ನು ಪ್ರಭುಪಾದರ ಪುಸ್ತಕಗಳನ್ನ ದಿನಕ್ಕೆ ಕನಿಷ್ಠ 2 ಗಂಟೆಗಳ ಕಾಲ ನಾವು ಓದಬೇಕು. ಭಕ್ತರ ಸಂಘದಲ್ಲಿರಬೇಕು, ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಬೇಕು, ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳಬೇಕು. ತಮ್ಮ ಕೈಲಾದಷ್ಟು ಈ ಒಂದು ಗ್ರಂಥವನ್ನ ಇತರರಿಗೆ ಹಂಚಬೇಕು, ಇತರರಿಗೂ ಭಕ್ತಿಗೆ ಬರಲಿಕ್ಕೆ ಸಹಾಯ ಮಾಡಬೇಕು. ಇದೆಲ್ಲವೂ ಕೂಡ ವೈದಿ ಭಕ್ತಿ. ಅಂದ್ರೆ ನಿಯಮಬದ್ಧ, ಅದೆಲ್ಲ ನಿಯಮ ಮಾಡಬೇಕು. ಮಾಡ್ಲಿಕ್ಕೆ ಇಷ್ಟ ಇದೆಯೋ ಇಲ್ವೋ ಅನ್ನುವಂಥದ್ದು ಬೇರೆ. ಅದು ನನಗೆ ಇಷ್ಟ ಇದೆಯೋ ಇಲ್ವೋ, ನಾನು ಅದನ್ನ ಮಾಡ್ಲೇಬೇಕು. ಅದನ್ನ ವೈದಿ ಭಕ್ತಿ ಅಂತ ಹೇಳಿ ಕರೀತಾರೆ. ಇನ್ನು ರಾಗಾನುಗ ಭಕ್ತಿ ಅಂತ ಹೇಳಿದ್ರೆ ಅದು ಕೂಡ ಸಾಧನಾ ಭಕ್ತಿ. ಸಾಧನ ಅಂತ ಹೇಳಿದ್ರೆ ನಾವು ಪ್ರಯತ್ನ ಪೂರ್ವಕವಾಗಿ ಮಾಡುವಂಥದ್ದು. ರಾಗಾನುಗ ಸಾಧನ ಭಕ್ತಿ ಅಂತ ಹೇಳಿದ್ರೆ ಅದು ಸ್ವಾಭಾವಿಕವಾಗಿ ನಡೆಯುವಂಥದ್ದು, ಸ್ಪಾಂಟೇನಿಯಸ್. ಮಕ್ಕಳು 1ನೇ ಕ್ಲಾಸ್ನಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ಕಷ್ಟಪಡಬಹುದು, ಆದ್ರೆ ಅವರು ಒಂದು ಹಾಗೆ ಹೋಗ್ತಾ 2ನೇ ಕ್ಲಾಸ್ 3ನೇ ಕ್ಲಾಸ್ ಹೋಗ್ತಾ ಇದ್ದಾಗೆ ಆಮೇಲೆ ಅವರು ತಾನಾಗಿ ಬೆಳಗ್ಗೆ ಹೇಳೋದು, ಸ್ನಾನ ಮಾಡಿ ಅಲ್ಲುಜ್ಜಿ ಸ್ನಾನ ಮಾಡಿ ಬ್ಯಾಗ್ ಹಾಕೊಂಡು ಹೋಗ್ತಾರೆ. ಅವ್ರಿಗೆ ಯಾರು ಹೇಳ್ಬೇಕಾಗಿಲ್ಲ ಹೋಗು ಅಂತ ಹೇಳಿ. ಮತ್ತೆ ಅವರಿಗೆ ತಮ್ಮದೇ ಜೀವನದ ಒಂದು ಗುರಿ ಇರ್ತದೆ. ತಾನೇನಾಗ್ಬೇಕು, ನಾನು ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು, ಹೀಗೆಲ್ಲ ಅವರಿಗೆ ಆಸೆಗಳಿರ್ತವೆ. ಇದೆಲ್ಲವೂ ಕೂಡ ತಾನಾಗೆ ನಡೆಯುವಂತಹದ್ದು. ಅಂದ್ರೆ ಅದಕ್ಕೆ ಯಾರು ಕೂಡ ಒತ್ತಾಯ ಪೂರ್ವಕವಾಗಿ ಬೆತ್ತ ಹಿಡ್ಕೊಂಡು ಓಡಿಸ್ಬೇಕು ಅಂತಿಲ್ಲ. ಅದು ರಾಗಾನುಗ ಭಕ್ತಿ. ಅಂದ್ರೆ ಸ್ವಾಭಾವಿಕವಾಗಿಯೇ ನಮ್ಮಲ್ಲಿ ಭಕ್ತಿ ಬರ್ತದೆ. ನಾನು ಬೆಳಗ್ಗೆ ನಾನಾಗಿ ಹೇಳ್ತೇನೆ, ನನಗೆ ಏನು ಕಷ್ಟ ಅನ್ನಿಸುವುದಿಲ್ಲ. ನಾನು 16 ಸುತ್ತು ಜಪವನ್ನ ಬಹಳ ಸಂತೋಷವಾಗಿ ಮಾಡ್ತೇನೆ. ನಮಗೆ ಒಂದು ಸಲ ಭಗವಂತನ ನಾಮದಲ್ಲಿ ರುಚಿ ಬಂತು ಅಂತ ಹೇಳಿದ್ರೆ ಆ 16 ಸುತ್ತು ಜಪ ಮಾಡುವುದು ಅಂತ ಹೇಳಿದ್ರೆ ಅದು ಅಷ್ಟೊಂದು ಸಂತೋಷದ ವಿಷಯ ಆಗ್ತದೆ. ಭಕ್ತರು ಯಾವಾಗ ಈ ಬ್ರಹ್ಮ ಮುಹೂರ್ತ ಬರ್ತದೆ, ನಾನು ಯಾವಾಗ ಬೆಳಗ್ಗೆ ಬೇಗ ಹೇಳಲಿಕ್ಕೆ ಎದ್ದು ಒಮ್ಮೆ ಯಾವಾಗ ಜಪವನ್ನ ಮಾಡ್ಲಿಕ್ಕೆ ನನಗೆ ಅವಕಾಶ ದೊರಕ್ತದೆ ಅಂತ ಹೇಳಿ ಅವರು ಕಾಯ್ತಾ ಇರ್ತಾರೆ. ಹೇಗೆ ನಾವು ಜೀವನದಲ್ಲಿ ಕೆಲವೊಂದು ಸಂದರ್ಭಗಳಿಗೆ ಕೆಲವೊಂದು ಸನ್ನಿವೇಶಗಳಿಗೆ ಹಾತೊರಿತಾ ಇರ್ತೇವೆ. ಜನರು ಸಿನಿಮಾ ನೋಡ್ಲಿಕ್ಕೆ ಹಾತೊರಿತಾ ಇರ್ತಾರೆ. ಈಗ ಇನ್ನೇನು ಟಿಕೆಟ್ ತಗೊಂಡಿದ್ದೇನೆ, ಇನ್ನು ಸ್ವಲ್ಪ ಹೊತ್ತಿಗೆ ಸಿನಿಮಾ ಶುರು ಆಗ್ತದೆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಆ ಒಂದು ಒಳಗಡೆ ಅಥವಾ ಯಾವುದೋ ಒಂದು ನಾವು ಈ ಟ್ರಿಪ್ಪಿಗೆ ಹೋಗ್ತೇವೆ ಜನರ ಜೊತೆ, ಸ್ನೇಹಿತರ ಜೊತೆ ಎಲ್ಲ, ಅಲ್ಲಿ ಒಂದು ರೀತಿಯಾದಂತಹ ಖುಷಿ ಸಿಗ್ತದೆ. ಅದಕ್ಕೋಸ್ಕರ ನಾವು ಹಾತೊರಿತಾ ಇರ್ತೇವೆ. ಆದ್ರೆ ಭಕ್ತರು ಯಾವುದಕ್ಕೆ ಹಾತೊರಿತಾ ಇರ್ತಾರೆ? ಭಗವಂತನ ಜಪ ಮಾಡ್ಲಿಕ್ಕೆ ಹಾತೊರಿತಾ ಇರ್ತಾರೆ. ಭಗವಂತನ ಕೀರ್ತನೆಯನ್ನ ಮಾಡ್ಲಿಕ್ಕೆ, ಭಕ್ತರ ಸಂಘಕ್ಕೋಸ್ಕರ, ಪ್ರಭುಪಾದರ ಪುಸ್ತಕಗಳನ್ನ ಓದ್ಲಿಕ್ಕೋಸ್ಕರ,
ಭಕ್ತರೆಲ್ಲ ಒಟ್ಟಿಗೆ ಸೇರಿಕೊಂಡು ಭಗವಂತನ ಕುರಿತಾಗಿ ಚರ್ಚೆಯನ್ನ ಮಾಡ್ಲಿಕ್ಕೋಸ್ಕರ, ತಮ್ಮಲ್ಲಿ ಇರುವಂತಹ ಅನುಮಾನಗಳನ್ನ ಪರಿಹರಿಸಿಕೊಳ್ಳಿಕ್ಕೋಸ್ಕರ, ಇವುಗಳಿಗೋಸ್ಕರ ಅವರು ಹಾತೊರಿತಾ ಇರ್ತಾರೆ. ಇದೆಲ್ಲವೂ ಕೂಡ ರಾಗಾನುಗ ಭಕ್ತಿ, ಸ್ವಾಭಾವಿಕವಾಗಿಯೇ ಬರುವಂತಹ ಭಕ್ತಿ ಸೇವೆ. ಇನ್ನು ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ ಅಂತ ಹೇಳಿದ್ರೆ ಏನು ಅನ್ನೋದನ್ನ ನಾವು ಮುಂದಕ್ಕೆ ನೋಡ್ತಾ ಹೋಗ್ತೇವೆ. ಈಗ ಒಟ್ಟು ನಾವು ಈ ಅಧ್ಯಾಯದಲ್ಲಿ, ಈ ಒಂದು ಪುಸ್ತಕದಲ್ಲಿ 19 ಅಧ್ಯಾಯಗಳನ್ನ ನೋಡ್ಲಿಕ್ಕಿದ್ದೇವೆ. ಇದರಲ್ಲಿರುವಂತಹ ಎಲ್ಲಾ ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡುವುದಿಲ್ಲ. ಮೊದಲ 19 ಅಧ್ಯಾಯಗಳನ್ನು ನಾವು ನೋಡ್ತೇವೆ. ಇದರಲ್ಲಿ ನೀವು ಪರಿವಿಡಿಯಲ್ಲಿ ನೋಡಿದ್ರೆ 3 ಭಾಗಗಳನ್ನಾಗಿ ಮಾಡಿದ್ದಾರೆ, 4 ಭಾಗಗಳನ್ನಾಗಿ ಮಾಡಿದ್ದಾರೆ ಒಟ್ಟು ಇದರಲ್ಲಿ. ಅದರಲ್ಲಿ ಮೊದಲನೇ ಭಾಗ 19 ಅಧ್ಯಾಯಗಳು. ಪುಸ್ತಕ ಇರುವವರು ನೋಡಿ. 19ನೇ ಅಧ್ಯಾಯ ಪ್ರೇಮ ಭಕ್ತಿ ಮತ್ತು 17, 18 ಅದು ಭಾವಭಕ್ತಿ. ಅಲ್ಲಿಂದ ಈ ಮೊದಲನೇ ಅಧ್ಯಾಯದಿಂದ, ಅಂದ್ರೆ ಈಗ ಏನು ಒಂದು ಪ್ರಸ್ತಾವನೆ ಪೀಠಿಕೆ ಎಲ್ಲ ಆಯ್ತೋ, ಅಲ್ಲಿಂದ ಎಲ್ಲವೂ ಕೂಡ ಸಾಮಾನ್ಯವಾದಂತಹ ಭಕ್ತಿ, ಸಾಮಾನ್ಯ ಭಕ್ತಿ ಅಂತ ಹೇಳಿದ್ದು. ಅಂದ್ರೆ ಭಕ್ತಿ ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವಂಥದ್ದು. 2ನೇ ಅಧ್ಯಾಯದಿಂದ 16ನೇ ಅಧ್ಯಾಯದವರೆಗೆ ಅದು ನಮಗೆ ಸಾಧನಾ ಭಕ್ತಿಯ ಬಗ್ಗೆ ತಿಳಿಸಿಕೊಡ್ತದೆ. ಅದರಲ್ಲಿ 2 ರೀತಿಯಾದಂತಹ ಸಾಧನೆ ಭಕ್ತಿಯೂ ಇದೆ. ಒಂದು ಈ ವೈದಿ ಸಾಧನ ಭಕ್ತಿ ಮತ್ತೆ ರಾಗಾನುಗ ಸಾಧನ ಭಕ್ತಿ, ಎರಡನ್ನು ಕೂಡ ಅದು ತಿಳಿಸಿಕೊಡ್ತದೆ. 2ನೇ ಅಧ್ಯಾಯದಿಂದ 16ನೇ ಅಧ್ಯಾಯ, ಅಂದ್ರೆ ಈಗಿಂದ ಇನ್ನು 16ನೇ ಅಧ್ಯಾಯದವರೆಗೆ ನಾವು ಸಾಧನ ಭಕ್ತಿಯನ್ನೇ ಕಲಿಯುವಂತಹದ್ದು. ವೈದಿ ಸಾಧನ ಭಕ್ತಿ ಮತ್ತೆ ರಾಗಾನುಗ ಸಾಧನ ಭಕ್ತಿ. ಮತ್ತೆ ಕೊನೆಗೆ 17, 18ನೇ ಅಧ್ಯಾಯದಲ್ಲಿ ಭಾವಭಕ್ತಿ, ಮತ್ತೆ 19ನೇ ಅಧ್ಯಾಯದಲ್ಲಿ ಪ್ರೇಮ ಭಕ್ತಿಯನ್ನ ನಾವು ಕಲಿಯುತ್ತೇವೆ. ಹೀಗೆ ಒಟ್ಟು 19 ಅಧ್ಯಾಯಗಳನ್ನ ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ. 20ನೇ ಅಧ್ಯಾಯವನ್ನ ನಾವು ಅಧ್ಯಯನ ಮಾಡ್ಲಿಕ್ಕೆ ಈಗ ನಮಗೆ ಆ ಒಂದು ಯೋಗ್ಯತೆ ಅಥವಾ ಅದೊಂದು ಅರ್ಹತೆ ನಮಗೆ ಇನ್ನು ಬಂದಿಲ್ಲ. ಅದರಿಂದ 19 ಅಧ್ಯಾಯಗಳನ್ನ ಅಥವಾ ಮೊದಲನೇ ಭಾಗವನ್ನ ಮಾತ್ರ ನಾವು ಇಲ್ಲಿ ಚರ್ಚಿಸುವಂತದ್ದು. ಈಗ ಹಿಂದೆ ನೋಡಿದಂತಹ ಆ 6 ಲಕ್ಷಣಗಳು ಏನಿದೆ, ಕ್ಲೇಶಾಗ್ನಿ ಶುಭದ ಮೋಕ್ಷ ಲಘುತಾಕೃತ್ ಸುದುರ್ಲಭ ಸಾಂದ್ರಾನಂದ ವಿಶೇಷಾತ್ಮ ಶ್ರೀಕೃಷ್ಣ ಆಕರ್ಷಣಿ, ಈ 6 ಲಕ್ಷಣಗಳನ್ನ ನಾವು ಈ 3 ರೀತಿಯಾದಂತಹ ಭಕ್ತಿಗಳಲ್ಲಿ ಹೋಲಿಸಬಹುದು. ಯಾವ ರೀತಿಯಾಗಿ ಹೋಲಿಸಬಹುದು ಅಂತ ಹೇಳಿದ್ರೆ, ಸಾಧನಾ ಭಕ್ತಿಯನ್ನ ಮಾಡಿದ್ರೆ ನಮಗೇನು ಸಿಗ್ತದೆ? 2 ವಿಚಾರಗಳು ಸಿಗ್ತದೆ, ಕ್ಲೇಶಾಗ್ನಿ ಮತ್ತೆ ಶುಭದ. ಸಾಧನಾ ಭಕ್ತಿಯನ್ನ ನಾವೀಗ ಮಾಡ್ತಾ ಇರುವಂತಹ ಸಾಧನಾ ಭಕ್ತಿಯಿಂದ ನಮ್ಮ ಈ ಕ್ಲೇಶಗಳೆಲ್ಲ ದೂರವಾಗ್ತವೆ, ಕ್ಲೇಶಗಳೆಲ್ಲ ನಾಶವಾಗ್ತವೆ. ಶುಭದ ಅದು ನಮಗೆ ಒಳಿತನ್ನ ಉಂಟು ಮಾಡ್ತದೆ. ಇದೆರಡು ಕೂಡ ನಮಗೆ ದೊರಕುವಂಥದ್ದು ಸಾಧನಾ ಭಕ್ತಿಯಿಂದ. ಇನ್ನು ನನಗೆ 3ನೇದ್ದು ಮತ್ತೆ 4ನೇದ್ದು ಮೋಕ್ಷ ಲಘುತಾಕೃತ್, ಮೋಕ್ಷವನ್ನು ಕೂಡ ಕಡಿಮೆ ಮಾಡ್ತದೆ ಅಥವಾ ಮೋಕ್ಷಕ್ಕೂ ಕೂಡ ವ್ಯಕ್ತಿ ಆಕರ್ಷಿತನಾಗುವುದಿಲ್ಲ. ಮತ್ತು ಸುದುರ್ಲಭ, ಬಹಳ ವಿರಳವಾಗಿ ದೊರಕುವಂತಹ ಭಕ್ತಿ ದೊರಕಬೇಕು ಅಂತ ಹೇಳಿದ್ರೆ ನಾವು ಭಾವಭಕ್ತಿಯ ಹಂತಕ್ಕೆ ಬರಬೇಕು. ಇನ್ನು ಕೊನೆಯದಾದಂತಹದ್ದು ಸಾಂದ್ರಾನಂದ ವಿಶೇಷಾತ್ಮ, ಆ ಒಂದು ಭಕ್ತಿಯ ಆ ಒಂದು ಆನಂದವನ್ನ ಪಡೀಲಿಕ್ಕೆ ಮತ್ತೆ ಶ್ರೀಕೃಷ್ಣನನ್ನೂ ಆಕರ್ಷಿಸಬೇಕು ಅಂತ ಹೇಳಿದ್ರೆ ನಾವು ಪ್ರೇಮ ಭಕ್ತಿಯ ಹಂತಕ್ಕೆ ಬರಬೇಕು. ಈ ರೀತಿ 3 ಹಂತಗಳಲ್ಲಿ ಈ 6 ಲಕ್ಷಣಗಳನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಕ್ಲೇಶಾಗ್ನಿ ಶುಭದ ಅದು ಸಾಧನಾ ಭಕ್ತಿ, ಮತ್ತೆ ಕ್ಲೇಶಾಗ್ನಿ ಶುಭದವನ್ನ ಸೇರಿಸಿಕೊಂಡು ಮೋಕ್ಷ ಲಘುತಾಕೃತ್ ಸುದುರ್ಲಭ ಅದು ಭಾವಭಕ್ತಿ. ಮತ್ತೆ ಪ್ರೇಮ ಭಕ್ತಿಯಲ್ಲಿರುವವರಿಗೆ 6 ಕೂಡ ದೊರಕ್ತದೆ, 6 ಲಕ್ಷಣಗಳು ಕೂಡ ಅವರಲ್ಲಿ ಇರ್ತದೆ. ಇಲ್ಲಿಗೆ ನಾನು ಇವತ್ತಿನ ಈ ಒಂದು ತರಗತಿಗೆ ವಿರಾಮವನ್ನ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಇದರಲ್ಲಿ ತಮಗೆ ಪ್ರಶ್ನೆಗಳು ಇರಬಹುದು. ಮತ್ತೆ ನಾಳಿನ ದಿವಸ ನರಸಿಂಹ ಜಯಂತಿ ಇರೋದ್ರಿಂದ ತರಗತಿ ಇಲ್ಲ. ಮತ್ತೆ ಮುಂದಿನ ಶನಿವಾರ ನಾವು ಮುಂದುವರಿಸೋಣ. ಪ್ರಶ್ನೆಗಳಿದ್ದವರು ದಯವಿಟ್ಟು ಪ್ರಶ್ನೆಗಳನ್ನ ಕೇಳಬಹುದು, ಕೈ ಮೇಲಿದ್ದ ಪ್ರಶ್ನೆಗಳನ್ನ ಕೇಳಬಹುದು.